ನಮಸ್ಕಾರ ವೀಕ್ಷಕರೇ, ಮರಳುವುದೇ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಕರಾವಳಿಯಲ್ಲಿ ಮರಳಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಜನಸಾಮಾನ್ಯರು ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ಸಮಸ್ಯೆ ಒಂದು ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಲಾರಿ ಮಾಲಕ ಮತ್ತು ಚಾಲಕರಿಗೆ ಕೂಡ ತುಂಬಾ ತಲೆಬಿಸಿಯಾಗಿ ಪರಿಣಮಿಸ್ತಾ ಇದೆ. ಹಾಗಾದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಥವಾ ಜಿಲ್ಲಾಡಳಿತ ಆಗಿರ್ಬೋದು, ಅಥವಾ ಜನಪ್ರತಿನಿಧಿಗಳಾಗ್ತಾ ಇರ್ಬೋದು, ಸರಿಯಾದಂತಹ ಕ್ರಮವನ್ನ ಯಾಕೆ ಕೈಗೊಳ್ತಾ ಇಲ್ಲ? ಸಾಧಾರಣ 5 ವರ್ಷದಿಂದ ಕರಾವಳಿಯಲ್ಲಿ ತಲೆ ಎತ್ತುತ್ತಿರುವಂತಹ ಮರಳು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಯಾಕಿಷ್ಟು ಕಷ್ಟ ಆಗ್ತಾ ಇದೆ? ಇದರಿಂದ ತೊಂದರೆ ಆಗ್ತಾ ಇರುವಂತದ್ದು ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಲಾರಿ ಚಾಲಕ ಮತ್ತು ಮಾಲಕದವರು ಕೂಡ ಒಂದು ಬಂಧನ ಮಾಡುವುದರ ಮೂಲಕ, ವಿಚಿತ್ರವಾಗಿ ಬಂಧನ ಮಾಡುವುದರ ಮೂಲಕ ಮರಳಿನ ಸಮಸ್ಯೆಗೆ ಬಗೆಹರಿಸಿ ಅನ್ನುವಂತಹ ಮನವಿಯನ್ನ ಜಿಲ್ಲಾಡಳಿತಕ್ಕೆ ಮುಟ್ಟಿಸ್ತಾ ಇದ್ದಾರೆ. ಈ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಕಟಪಾಡಿ ಲಾರಿ ಮಾಲಕ ಸಂಘದ ಅಧ್ಯಕ್ಷರಾದಂತಹ ಚಂದ್ರ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಟಪಾಡಿ ಲಾರಿ ಮಾಲಕ ಸಂಘದ ಕಾರ್ಯದರ್ಶಿಯಾದಂತಹ ರಾಘವೇಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಚಂದ್ರ ಪೂಜಾರಿ ಅವರು, ನಿಮ್ಮ ಹತ್ರ ಕೇಳ್ತೇನೆ. ಕರಾವಳಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಮರಳಿನ ಸಮಸ್ಯೆ ಇದು ತುಂಬಾ ಉಂಟಾಗ್ತಾ ಇದೆ. ಇದರಿಂದ ನಿಮ್ಮ ಲಾರಿ ಚಾಲಕರಿಗೆ ಯಾವ ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ ಅನ್ನುವಂಥದ್ದು? ನಮ್ಮ ಪ್ರಪ್ರಥಮವಾಗಿ ಸ್ಪಂದನ ವಾಹಿನಿಗೆ ನಾನು ಒಂದು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನಮ್ಮ ಒಂದು ಮರಳಿನ ಹೋರಾಟ ಮತ್ತು ಅಥವಾ ನಮ್ಮ ಲಾರಿ ಮಾಲಕರ ಈ ಒಂದು ಹೋರಾಟಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಬೆಂಬಲ ನೀಡಿ ಅಥವಾ ಇದಕ್ಕಿಂತ ಮೊದಲು ಕೂಡ ಒಳ್ಳೆ ರೀತಿಯ ಬೆಂಬಲ ಕೊಟ್ಟದ್ದಕ್ಕಾಗಿ ಉಡುಪಿ ಜಿಲ್ಲೆಯ ಎಲ್ಲ ಒಂದು ಲಾರಿ ಮಾಲಕರ ಸಂಘದ ಪರವಾಗಿ ಪ್ರಪ್ರಥಮವಾಗಿ ನಾನು ನಿಮಗೆ ವಂದಿಸ್ತಾ, ನಾವು ವಾಹನವನ್ನು ಈ ಲೋನ್ ಮುಖಾಂತರ ನಾವು ಪರ್ಚೇಸ್ ಮಾಡಿದ್ದು. ನಾವು ಬಡ ಲಾರಿ ಮಾಲಕರು ಅಂತ ಎಲ್ಲರಿಗೂ ಗೊತ್ತಿದೆ. ಈ ಪರ್ಚೇಸ್ ಮಾಡಿದ ವಾಹನಗಳು, ನಾವು ಹೆಚ್ಚಿನ ವಾಹನಗಳು ಸೀಸ್ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನಾವು ಬಾಡಿಗೆ ಇಲ್ಲದೆ 5 ವರ್ಷದಿಂದ ಕೆಲವು ದಿನಗಳಲ್ಲಿ ಮಾತ್ರ ಮರಳುಗಾರಿಕೆಯನ್ನು ಮಾಡೋದು. ಮರಳುಗಾರಿಕೆಯನ್ನು ಬಂದಾದ ಟೈಮ್ನಲ್ಲಿ ಬಿಲ್ಡಿಂಗಿಗೆ ಸಂಬಂಧಪಟ್ಟ ಇತರ ಸೈಜ್ ಕಲ್ಲಿರಲಿ ಅಥವಾ ಕೆಂಪು ಕಲ್ಲಿರಲಿ ಜಲ್ಲಿಗೆ ಎಲ್ಲ ಬೇಡಿಕೆ ಕಡಿಮೆ ಆಗ್ತದೆ. ಬೇಡಿಕೆ ಆದ ಕಾರಣ ಮೊದಲು ಒಂದು 5 ವರ್ಷದಿಂದ ಮೊದಲಿದ್ದ ನಮ್ಮ ಬಾಡಿಗೆಗೂ ಈಗಿನ ಬಾಡಿಗೆಗೂ ತುಂಬ ಡಿಫರೆನ್ಸ್ ಉಂಟು. ಅಂದರೆ ನಮ್ಮ ಒಂದು ಜೀವನ ಶೈಲಿಯಲ್ಲಿ ತುಂಬ ತೊಂದರೆ ಆಗಿದೆ. ಯಾಕಂತ ಹೇಳಿದರೆ ನಾವು ತುಂಬ ಈ ಆರ್ಥಿಕವಾಗಿ ತುಂಬ ಹದಗೆಟ್ಟಿದ್ದೇವೆ, ಒಂದನೇದಾಗಿ. ಎರಡನೇದಾಗಿ ನಮ್ಮ ವಾಹನಗಳನ್ನು ದುರಸ್ತಿ ಮಾಡುವಾಗಲೂ ಕೂಡ, ಅಥವಾ ಈಗ ಪದೇ ಇನ್ಸೂರೆನ್ಸ್ ಎಲ್ಲ ಬೆಲೆ ಏರ್ತಾ ಇದೆ ಅಂಥ ಸಂದರ್ಭದಲ್ಲಿ, ಮತ್ತು ಟಯರ್ಗಳು ಪ್ರತಿಯೊಂದಕ್ಕೂ ಏರ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಸಿಗುವಂಥ ಬಾಡಿಗೆಗಳು ಕಡಿಮೆ ಆಗ್ತದೆ. ಅದರ ಅನುಕೂಲ ಸಂಬಂಧಪಟ್ಟ ಅವಶ್ಯಕ ವಸ್ತುಗಳ ಬೆಲೆಗಳು ಜಾಸ್ತಿ ಆಗುವಾಗ, ಡೀಸೆಲ್ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಡೀಸೆಲ್ ಕೂಡ ಆಗಿರುವಾಗ ನಮಗೆ ಟೋಟಲಿ ನಮಗೆ ತಲೆ ಎತ್ತಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಲಾರಿ ಮಾಲಕರು ಇದ್ದೇವೆ. ಇನ್ನು ರಾಘವೇಂದ್ರ ಅವರೇ, ನೀವು ಕೂಡ ಕಟಪಾಡಿ ಲಾರಿ ಮಾಲಕ ಸಂಘದ ಕಾರ್ಯದರ್ಶಿ. ಸೊ ಕರಾವಳಿಯಲ್ಲಿ ಮರಳಿನ ಸಮಸ್ಯೆಯಿಂದ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇದರಿಂದ ನಿಮಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಿದೆ, ಯಾವ ರೀತಿಯಾದಂತಹ ತೊಂದರೆಗಳನ್ನು ಎದುರಿಸ್ತಾ ಇದ್ದೀರಿ ಅನ್ನೋದು? ಇಲ್ಲ ಸರ್, ಈಗ ಚಂದ್ರ ಪೂಜಾರಿ ಅವರು ಹೇಳಿದ ಪ್ರಕಾರ ನಾವು ಲಾರಿಯವರು ಇವತ್ತು ತುಂಬ ಸಮಸ್ಯೆ ಅಂದರೆ ತುಂಬ ಸಮಸ್ಯೆ. ಯಾಕಂದರೆ ವೆಹಿಕಲ್ ವಾಹನ ಹೇಳುವಾಗ ನಿಲ್ಲಿಸಿದ್ರು, ಟ್ರಿಪ್ ಮಾಡಿದ್ರು ನಾವು ಟ್ಯಾಕ್ಸ್ ಕಟ್ಟಲೇಬೇಕು, ಕಟ್ಟಲೇಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಳ್ಳೇಬೇಕಾಗುತ್ತೆ. ಹಾಗಾಗಿ ನೋಡಿ, ಅವ್ರು ಹೇಳಿದ ಪ್ರಕಾರನೇ ಈಗ ನಾವೆಲ್ಲ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂಥದ್ದೆಲ್ಲ ಪರ್ಚೇಸ್ ಮಾಡುವಂಥದ್ದು. ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಬ್ಯಾಂಕಲ್ಲಿ ಲೋನ್ ಕೊಡೋದಿಲ್ಲ. ಆದ ಕಾರಣ ನಾವು ಔಟ್ಸೈಡ್ ಫೈನಾನ್ಸಲ್ಲಿ ಸಾಲ ತಗೊಳ್ಬೇಕಾಗ್ತದೆ. ಸಾಲ ಅಲ್ಲಿ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರ್ತದೆ. ಅದು ಕಟ್ಟಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಗ್ತಾ ಇಲ್ಲ. ನಾವು ಈಗಾಗಲೇ ಸೋತು ಇದು ಫೈನಲ್ ಮಾಡು ಅಥವಾ ಮಾಡು ಇಲ್ಲವೇ ಮಡಿ ಎಂಬ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ. ಮುಷ್ಕರಕ್ಕೆ ಕರೆ ಕೊಡುವ ಉದ್ದೇಶ ಏನಂದ್ರೆ ನಾವು ಪ್ರತಿಭಟನೆಯನ್ನು ಮಾಡುವ ಅಂತ ಹೇಳಿ ಮುಂದೆ ಹೋದದ್ದು, ಅದಕ್ಕೆ ನೀತಿ ಸಂಹಿತೆ ಎಂಬಂತ ಒಂದು ಅಸ್ತ್ರವನ್ನು ಹಿಡ್ಕೊಂಡು ನಮ್ಮನ್ನ ಬೆದರಿಸಲಿಕ್ಕೆ ನೋಡ್ತಾ ಇದ್ದಾರೆ. ಆದ ಕಾರಣ ನಾವು ಸ್ವಯಂ ಪ್ರೇರಿತವಾಗಿ ಮುಷ್ಕರ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕೆಲವೇ ಸದ್ಯದಲ್ಲಿಯೇ ನಾವು ಪ್ರತಿಭಟನೆ ಕೂಡ ಮಾಡ್ತೇವೆ ನಾವು. ಎಸ್ ಚಂದ್ರ ಪೂಜಾರಿ ಅವರೇ, ಆಕ್ಚುಲಿ ಈಗ ಚುನಾವಣೆ ಆಗ್ತಿರುವಂತದ್ದು ಶಿವಮೊಗ್ಗದಲ್ಲಿ ತಗೊಂಡ್ರೆ ಬೈಂದೂರು ತಾಲೂಕಿಗೆ ಒಂದು ನೀತಿ ಸಂಹಿತೆ ಅಳವಡಿಸಿದ್ರೆ ಓಕೆ, ಪರವಾಗಿಲ್ಲ, ಅಲ್ಲಿ ಬರ್ತದೆ ಅನ್ನುವಂಥ ಮಾತು. ಆದ್ರೆ ಉಡುಪಿಗೆ ಕೂಡ ನೀತಿ ಸಂಹಿತೆ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಪ್ರಕಾರ? ಅಂದ್ರೆ ನೀವೆಲ್ಲ ಕಾರ್ಮಿಕರು ಹೇಳುವ ಪ್ರಕಾರ
ನೀತಿ ಸಂಹಿತೆ ನಮ್ಮ ಹೋರಾಟಕ್ಕೆ ಅಡ್ಡಿ ಮಾಡುವಂತ ನಿಟ್ಟಿನಲ್ಲಿ ಮಾಡಿರುವಂತದ್ದು ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹಾಗಾದ್ರೆ? ಅಂದ್ರೆ ಜಿಲ್ಲಾಡಳಿತ ಮರಳು ಕೊಡ್ಲೇಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಸೃಷ್ಟಿ ಮಾಡಿದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದುರುದ್ದೇಶ ಇಟ್ಕೊಂಡೇ ಮಾಡಿದೆ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷದಲ್ಲಿ ಆಗಸ್ಟ್ ನಂತರ ನಾವು ಮರಳುಗಾರಿಕೆಯನ್ನು ಪ್ರಾರಂಭ ಮಾಡಬೇಕಿತ್ತು. ಆದರೆ ಆ ಮರಳುಗಾರಿಕೆಯನ್ನು ಪ್ರಾರಂಭ ಮಾಡಲಿಲ್ಲ. ಬೇರೆ ಬೇರೆ ಸುಳ್ಳು ಕಂತೆಗಳನ್ನು ನಮ್ಮ ಮುಂದೆ ಇಟ್ಟು ಈ ನಮ್ಮ ಮರಳುಗಾರಿಕೆಯನ್ನು ಪ್ರಾರಂಭವಾಗದ ರೀತಿಯಲ್ಲಿ ನೋಡ್ತಾ ಇದೆ. ಇದು ಕೂಡ ಒಂದು ವೇ ಅವರದ್ದು. ಯಾಕಂತ ಹೇಳಿದ್ರೆ ಈಗ ನೀತಿ ಸಂಹಿತೆ ಅಂತೇಳಿ ನಾವು ಬೈಂದೂರಿನಲ್ಲಿ ಉಂಟು, ಏನಾದರೂ ಅವರಿಗೆ ಜಿಲ್ಲಾಡಳಿತಕ್ಕೆ ಮರಳುಗಾರಿಕೆಯನ್ನು ಮಾಡುವ ಅವಕಾಶನೂ ಇದ್ದರೆ ಸಂಬಂಧಪಟ್ಟ ಇಲಾಖೆಗೆ ನಾವು ಅವರಿಗೆ ಒಂದು ಹೇಳಿ ಅದನ್ನು ಮಾಡ್ಬೋದಿತ್ತು. ಈಗ ಚುನಾವಣಾ ಇದು ನೀತಿ ಸಂಹಿತೆ ಇರುವಾಗ ನಾವು ಎಲ್ಲ ಫಂಕ್ಷನ್ಗೆ ಅಟೆಂಡ್ ಆಗಿದ್ದೇವೆ. ನಿಮ್ ಜೊತೆ ಮಾತಾಡ್ತೇನೆ. ಜಿಲ್ಲಾಧಿಕಾರಿಯಾದಂತಹ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಹೇಳಿ ಸರ್. ಚುನಾವಣಾ ನೀತಿ ಸಂಹಿತೆ ಅಂತೇಳಿ ಕಳೆದ ವರ್ಷ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಅಥವಾ ಇನ್ನಿತರ ಕಾರ್ಯಗಳಲ್ಲಿ ಅವರು ಚುನಾವಣಾ ಅಧಿಕಾರಿಯ ಒಂದು ಪರ್ಮಿಷನ್ನ ಮೇಲೆ ಕಾರ್ಯಕ್ರಮಗಳಿಗೆ ಇದು ನಮಗೆ ಇದು ಕೊಡ್ತಾ ಇದ್ರು, ಪರ್ಮಿಷನ್ ಕೊಡ್ತಾ ಇದ್ರು. ಯಾಕೆ ಅಂತ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ? ಬೈಂದೂರಿನಲ್ಲಿ ಆಗುವಂಥ ಒಂದು ಇದಕ್ಕೆ ಈ ಚುನಾವಣೆ ಶಿವಮೊಗ್ಗದಲ್ಲಿ ಆಗೋದು, ಬೈಂದೂರಿನವರೆಗೆ ನೀತಿ ಸಹಿಷ್ಣುತೆ, ಉಡುಪಿಯವರೆಗೆ ಯಾಕೆ ಇದನ್ನು ಹೇಳ್ಕೊಂಡು ಬರ್ತಾರೆ? ಇದು ಟೋಟಲಿ ಹೇಳಿದ್ರೆ ನಮ್ಮ ಜಿಲ್ಲಾಡಳಿತಕ್ಕೆ ಮರಳುಗಾರಿಕೆಯನ್ನು ನಡೆಸುವಂತ ಇದು ವ್ಯವಸ್ಥಿತ ಇಂಟ್ರೆಸ್ಟ್ ಇಲ್ಲ. ಅದನ್ನು ಇಂಟ್ರೆಸ್ಟ್ ಇದ್ರೆ ಅದನ್ನು ಏನಾದರೂ ಮಾಡಿ ಒಂದು ಪರಿಹಾರ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ರು. ಮೊದಲು 15 ತಾರೀಕಿಗೆ ಹೋಗಿ ಮರಳುಗಾರಿಕೆ ಪ್ರಾರಂಭ ಆಗ್ತದೆ ಅಂತ ಹೇಳಿದರು. ಆಮೇಲೆ ಅದಕ್ಕಿಂತ ಮೊದಲು ಮುಖ್ಯಮಂತ್ರಿ ಅವರು ಬಂದು ಅಲ್ಲಿ ಅವರು ಹೇಳಿದರು ಬೆಥಮೆಟ್ರಿಕ್ ಸರ್ವೆಯನ್ನು ಮಾಡೋದು ಬೇಡ, ನಾವು ಮೊದಲನೇ ಥರನೇ NITಕ್ಕೆ ಸರ್ವೆ ಮಾಡಿಕೊಂಡೆ ಮರಳುಗಾರಿಕೆ ಮಾಡಿ ಅಂತೇಳಿ. ಆವಾಗಲೂ ಮುಖ್ಯಮಂತ್ರಿಗಳ ಒಂದು ಮಾತಿಗೂ ಬೆಲೆಯನ್ನು ಕೊಡದೆ ಮರಳುಗಾರಿಕೆಯನ್ನು ಇವರು ಪ್ರಾರಂಭ ಮಾಡಲಿಲ್ಲ. ಅದಕ್ಕಿಂತ ಮೊದಲು ಮುನ್ಸಿಪಾಲ್ಟಿ ಇಲೆಕ್ಷನ್ ಬಂದಂತೇಳಿ ಅಲ್ಲಿ ನೀತಿ ಸಹಿಷ್ಣುತೆ ಅಂತ ಆಯಿತು. ಹೀಗೆ ಎಲ್ಲ ವಿವಿಧ ರೀತಿಯಲ್ಲಿ ಹಂತವಾಗಿ ನಮ್ಮನ್ನು ಒಂದು ರೀತಿಯಲ್ಲಿ ಕೊಲ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಾಗಾದ್ರೆ ಸಾಕಷ್ಟು ವರ್ಷದಿಂದ ಮರಳಿನ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಕೇವಲ ಲಾರಿ ಮಾಲಕ ನಿಮ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕರಾವಳಿಯಲ್ಲಿ ತೊಂದರೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತವಾದಂತಹ ಕ್ರಮ ಕೈಗೊಳ್ಬೇಕಲ್ವಾ? ಹಾಗಾದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಲ್ಲ, ಇದು ನೋಡಿ, ನಮ್ಮ ಉಡುಪಿ ಜಿಲ್ಲೆ ವಿಷಯದಲ್ಲಿ ಬಂದ್ರೆ ಜಿಲ್ಲಾಡಳಿತ ಸಂಪೂರ್ಣವಾಗಿ 2013ನೇ ಇಸ್ವಿಯಿಂದ ನಮ್ಮನ್ನ ಕಡೆಗಾಣಿಸ್ತಾ ಬಂದಿದೆ. ನಮ್ಮ ಮೇಲೆ ಅದು ಯಾವ ಒಂದು ದ್ವೇಷ ಅಂತ ಗೊತ್ತಿಲ್ಲ, ಅದು ಯಾವ ಒಂದು ಕಾರಣಕ್ಕೆ ಅಂತ ಗೊತ್ತಿಲ್ಲ, ನಮ್ಮನ್ನೇ ಸರ್ವನಾಶ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ 2013ರ ಮೊದಲು ಯಾವುದೇ ರೀತಿ ತೊಂದರೆ ಇರಲಿಲ್ಲ. ನಮ್ಮ ಉಡುಪಿ ಜಿಲ್ಲೆಗೆ ಎಷ್ಟು ಬೇಕೋ ಅಷ್ಟು ಸಾಗಾಟ ಮಾಡ್ತಾ ಇದ್ದದ್ದು. 2 ಯೂನಿಟು 1 ಯೂನಿಟು ಅಂತದ್ದು, ದೊಡ್ಡ ಗಾಡಿಯಲ್ಲಿ 2 ಯೂನಿಟು, ಸಣ್ಣ ಗಾಡಿಯಲ್ಲಿ 1 ಯೂನಿಟು ಮರಳನ್ನು ಸಾಗಾಟ ಮಾಡ್ತಾ ಇದ್ದದ್ದು. ಯಾವುದೇ ಪರಿಸರಕ್ಕೆ ಹಾನಿ ಇರಲಿಲ್ಲ. ಎಸ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಸಾರ್ವಜನಿಕರಿಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾನು ಮಂಗಳೂರಿನ ಕರೆ ಮಾಡ್ತಾ ಇದ್ದೇನೆ. ಆಕ್ಚುಲಿ ಉಡುಪಿಯಲ್ಲಿ ಇದ್ದು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಅಂತ ಹೇಳಿ. ಹೇಳಿ ಸರ್, ಹೇಳಿ. ಸರ್ ಇವಾಗ ಮರಳಿನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ಕರೆಕ್ಟ್, ನಾವು ಒಪ್ಕೊಳ್ತೀವಿ. ಆದ್ರೆ ಮರಳು ನಮ್ಗೂ ಬೇಕು, ಎಲ್ರಿಗೂ ಬೇಕಾಗಿರೋ ಒಂದು ಇದು. ಆದ್ರೆ ಈ ಸರ್ಕಾರಗಳು ಜನಪ್ರತಿನಿಧಿಗಳ ವಿಷಯಗಳನ್ನು ಮಾತಾಡುವಾಗ ಇದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂದ್ರೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಇಲ್ಲಿ ಅವರ ಕೈ ಏನು ಅವರಿಗೆ ಇಷ್ಟು ಏನು ಕಷ್ಟ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳುವ ವಿಚಾರ ಇರುತ್ತೆ ಸಾಮಾಜಿಕ ವಲಯಗಳಲ್ಲಿ, ಅಲ್ವಾ? ಎಲ್ರಿಗೂ ಒಂದು ಏನು ಅಧಿಕಾರಿಗಳು ಅವ್ರ ಕೆಲಸ ಮಾಡ್ತಾರೆ, ಇವರು ಜನಪ್ರತಿನಿಧಿಗಳು ಅದು ಕೆಲಸ ಮಾಡಿಸ್ತಾರೆ. ಇಲ್ಲಿ ಏನು ಸಮಸ್ಯೆ ಆಗಿದೆ? ಸಮಸ್ಯೆ ಏನಾಗಿದೆ ಅಂದ್ರೆ ಕಾನೂನಿನ ಸಮಸ್ಯೆ ಇರುತ್ತದೆ. ಡಿಸಿ ಅವರ ಮನೆಯಿಂದ ಮರಳನ್ನು ಇದು ಮಾಡಿಕೊಡೋದಿಲ್ಲ. ಡಿಸಿ ಅವರು ಏನ್ ಮಾಡ್ತಾರೆ, ಕಾನೂನು ಬದ್ಧವಾಗಿದ್ರೆ ಕೊಡಿ ಅಂತ ಹೇಳ್ತಾರೆ. ಇವರು ಜನಪ್ರತಿನಿಧಿಗಳು ಕೇಳುವ ಅಧಿಕಾರ ಇದೆ, ಕಾನೂನು ಮಾಡುವವರು ಜನಪ್ರತಿನಿಧಿಗಳು. ಹಾಗಾದ್ರೆ ನಿಮ್ಮ ಪ್ರಕಾರ ಜಿಲ್ಲಾಡಳಿತ ಏನಿದೆ, ಡಿಸಿ ಅವರು ಏನಿದ್ದಾರೆ, ಯಾವ ಒಂದು ಕಾನೂನಾತ್ಮಕ ಕ್ರಮದಿಂದ ಬರ್ಬೇಕು ನಾವು? ಏನಂದ್ರೆ CRZ ಕಾನೂನಿದೆ, ಪರಿಸರ ಸಂರಕ್ಷಣಾ ಕಾನೂನು ಅಂತ ಇದೆ. ಸಂರಕ್ಷಣಾ ಕಾನೂನಿನಲ್ಲಿ ಅದು ಸೆಂಟ್ರಲ್ ಝೋನ್ ನಲ್ಲಿ ಬರುತ್ತೆ. ಸೆಂಟ್ರಲ್ ಅಮೆಂಡ್ಮೆಂಟ್ ಆಗ್ಬೇಕು ಅದಕ್ಕೆ. ನಾವು ಸುಮ್ನೆ ಮಾತಾಡ್ಕೊಂಡು ಇದು ಮಾಡುದಲ್ಲ. ಇಲ್ಲಿಂದ MP ಗಳು ಇಂಟರ್ಫೇರ್ ಆಗ್ಬೇಕು. ನೀವೇ ನಾಳೆ ಗೂಗಲ್ ಅಲ್ಲಿ ಹೋಗಿ CRZ ಆಕ್ಟ್ ಅನ್ನು ತೆಗೆದಿರಿ, ಅದ್ರಲ್ಲಿ ಕರೆಕ್ಟ್ ಆಗಿ ಇದಾಗಿದೆ. ಸಾಂಪ್ರದಾಯಿಕ ಅಂದ್ರೆ ಏನು, ಇದು ಮರಳು ಇಲ್ಲಿ ದಿಬ್ಬ ತೆಗಿಬೇಕು. ಆಕ್ಚುಲಿ ನೋಡಿದ್ರೆ ಉಂಟಲ್ವಾ, ಇದು ಉಂಟಲ್ವಾ, ಅದ್ರಲ್ಲಿ ಆಕ್ಟ್ ಅಲ್ಲಿ ಬರ್ದದ್ದು ನಾವು ಸರಿಯಾಗಿ ಸ್ಟಡಿ ಮಾಡಿದ್ರೆ ಈ ಮರಳು ದಿಬ್ಬ ಇದಾಗ್ತದಲ್ಲ, ಅದು ನಮ್ಮ ಸಾಂಪ್ರದಾಯಿಕ ಮೀನು
ಅಲ್ಲಿ ಹೋಗ್ಲಿಕ್ಕೆ ಆಗದನ್ನ ಸ್ಯಾಂಡ್ ಇದು ಇರ್ತದಲ್ಲ ಡಬ್ಬವನ್ನ ತೆಗಿಲಿಕ್ಕೆ ನೀವು ಮರಳು ಇದು ಮಾಡಿ ಅಂತ ಅಷ್ಟೇ ಇರೋದಲ್ಲದೆ ಅದ್ರ ಒಳಗಡೆ ಹೋಗ್ಲಿಕ್ಕೂ ಪರ್ಮಿಷನ್ BSF ನಾಗೆ ನಮ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೇಗಿದೆ ಹಾಗೇನೆ ನಮ್ಮ ಆ CRZ ಝೋನ್ ನ ಒಳಗಡೆ ಹೋದ್ರೆ DC ಪರ್ಮಿಷನ್ ಬೇಕಾಗುತ್ತೆ ಅಂತದ್ದೆಲ್ಲ ಇದೆ. ಆ ಕಾನೂನು ವ್ಯಾಪ್ತಿಯನ್ನು ಸ್ಟಡಿ ಮಾಡ್ಬೇಕು ನಾವು. ರಾಜೇಶ್ ಅವರೇ, ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ಆ ಕಾನೂನು ವ್ಯವಸ್ಥೆ ಏನಿದೆ ಇದರಿಂದ ಜನರಿಗೆ ಕಷ್ಟವಾಗೋದಾದ್ರೆ ಸಾಧಾರಣ 5 ವರ್ಷದಿಂದ ಕರಾವಳಿ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಕಾನೂನಿನ ಒಂದು ರೂಲ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಬಹುದು ಅಲ್ವಾ, ಸಡಿಲಗೊಳಿಸಬಹುದು ಯಾರು ಮಾಡ್ಬೇಕು ಅಂತ ಹೇಳಿ ಒಂದನೇ ವಿಷಯ. DC-ಗೆ ಕೈ ಕಟ್ಟಿರೋದು ಎಲ್ಲಿ? ಅದನ್ನು ಅಲ್ಲಿ ಆ ಕಾನೂನು ವ್ಯವಸ್ಥೆಯನ್ನು ಸರಿ ಮಾಡಿದ್ರೆ DC ಅವರು ನಾವೇನೆ ಬಿಟ್ಕೊಡ್ತಾರೆ. ನಾವೇನೆ ಬಿಟ್ಕೊಡ್ತಾರೆ. ಅವರ ಮನೆ ಆಸ್ತಿನ ಅಲ್ಲ, ಇದಲ್ಲ ಸರ್ಕಾರದ ಆಸ್ತಿ. ಸರ್ಕಾರದ ಆಸ್ತಿಯನ್ನು ಸರ್ಕಾರದ ಕಾನೂನನ್ನು ಪಾಲಿಸುವವರು ಜಿಲ್ಲಾಡಳಿತ. ರಾಜೇಶ್ ಅವರು, ಇದಕ್ಕೊಂದು ಮಾತಾಡ್ತೇನೆ. ಮೊನ್ನೆ ತಾನೇ ಉಡುಪಿಗೆ ಬಂದಂತಹ ಕುಮಾರಸ್ವಾಮಿ ಅವರು ಕೂಡ ಮನವಿಯನ್ನ ಸಲ್ಲಿಸಿದ್ರು. ಜನಪ್ರತಿನಿಧಿಗಳಾದಂತವ್ರು ಬೆಸ್ಟ್ ಅಂದ್ರೆ ನಾನು ಇದರ ಬಗ್ಗೆ ಸ್ಟಡಿ ಮಾಡಿದ ವಿಷಯ ನಾನು ಹೇಳ್ತೇನೆ. ನಾನು ಅಷ್ಟೇ ಹೇಳಬಲ್ಲೆ. ಏನಂದ್ರೆ ಇವರು ಏನ್ ಮಾಡ್ಬೇಕಂದ್ರೆ ಪರಿಸರ ಇಲಾಖೆ ಮತ್ತೆ ಎಲ್ಲಾ ಜಿಲ್ಲಾಡಳಿತ ಇವರನ್ನು ಕರ್ಕೊಂಡು ಅವರದಿಂದ ಟಿಪ್ಪಣಿ ತಗೊಂಡು ಕ್ಯಾಬಿನೆಟ್ ನಲ್ಲಿ ಇಟ್ಟು ಸೆಂಟ್ರಲ್ ಗವರ್ಮೆಂಟ್ ಕಳಿಸಿ ಅಲ್ಲಿಂದ ಅಮೆಂಡ್ಮೆಂಟ್ ಆಗಿ ಬರ್ಬೇಕಿದು ಸ್ಟ್ಯಾಂಡ್ ಇದು ಪ್ರಶ್ನೆ ಅಲ್ಲ. ಆವಾಗ ಮಾತ್ರ ಸರಿಯಾಗಕ್ಕೆ ಸಾಧ್ಯ ಅಲ್ಲದೆ, ಇಲ್ಲದ್ರೆ ಸುಮ್ಮನೆ ಇಲ್ಲದೆ ಮಿಸ್ಗೈಡ್ ಮಾಡೋದು. ನಾವು ಪ್ರತಿಭಟನೆ ಮಾಡೋದು, ಅವ್ರು ಒಳದಂಗೆ ಮಾಡೋದು, ನಾವು ಹತ್ತಂಗೆ ಮಾಡ್ತೇವೆ. ನೀವು ಒಳದಂಗೆ ಮಾಡೋದು, ನಾವು ಹತ್ತಂಗೆ ಮಾಡ್ತೀವಿ ಅಂತ ಹೇಳಿ. ಅರ್ಥ ಆಯ್ತಾ? ಇದು ಸುಮ್ಮನೆ ಪೇಪರ್ ಅವರಿಗೆ ಮೀಡಿಯಾದವರಿಗೆ ಒಂದು ಪ್ರಶ್ನೆ ಆಗಿ ಬೀಳುತ್ತೆ ಚರ್ಚೆ ಮಾಡ್ಲಿಕ್ಕೆ, ಇವರಿಗೆ ಒಂದು ಇದು ವಿಷಯ ಆಗಿ ಬೀಳುತ್ತೆ, ನಮ್ಗೊಂದು ಮಾತಾಡ್ಲಿಕ್ಕೆ ಅವಕಾಶ ಆಗತ್ತೆ ಅಷ್ಟೇ. ಅಲ್ಲ, ಇದನ್ನು ಸರಿ ಮಾಡ್ಲಿಕ್ಕೆ ನಾವು 5 ವರ್ಷ ಕಾಯ್ಬೇಕಾ ಸರ್? ಅಲ್ಲ, ನಾವೇನ್ ಮಾಡ್ಲಿಕ್ಕಾಗತ್ತೆ? ಅಲ್ಲ ನಾವು 2013ರಿಂದ ಇಂತ ಒಂದು ಪರಿಸ್ಥಿತಿ, ಈಗ 2013ರಿಂದ ನಾವು ಈ ಸಮಸ್ಯೆಯನ್ನು ಎಲ್ಲರಿಗೂ ಹೇಳ್ತಾ ಬರ್ತಾ ಇದ್ದೇವೆ. ನಿಮ್ಮ ಎಂಪಿಗಳು ಮಾಡ್ಬೇಕು ವಿಷಯ. ನೋಡಿ ಸರ್, ಕೋರ್ಟಿಂದ 1000 ಆರ್ಡರ್ ಬರುತ್ತೆ, ನಾವು ಕಾನೂನಿಗೆ ತಲೆ ಬಾಗ್ತೇವೆ. ಕೋರ್ಟಿಗೆ ನಾಳೆ ಮುಂದೊಂದು ದಿನ ಹೇಳುತ್ತೆ ನೀವು ನಿಮ್ಮ ಮನೆಗೆ ಹೋಗುವಾಗ ತಮ್ಮ ಕೊಟ್ಟೋಗಿ ಅಂತ ಹೇಳುತ್ತೆ, ನೀವು ಒಪ್ತೀರಾ? ಯಾಕೆ ಸ್ವಾಮಿ? ನೋಡಿ ನಾವು ನೋಡಿ ಅರ್ಥ ಮಾಡ್ಕೊಳ್ಳಿ ಜನರಿಗೆ ಸಮಸ್ಯೆ ಉಂಟು. ಜಿಲ್ಲಾಡಳಿತದ ಸಪೋರ್ಟ್ ಆಗಿ ಮಾತಾಡ್ತಾ ಇದ್ದೀರಿ ನೀವು. ಅಲ್ಲ ಪ್ಲೀಸ್ ಒಂದ್ ನಿಮಿಷ ನಮ್ಮ ಮಾತನ್ನು ಕೇಳಿ, ನಮ್ಮ ಹೊಟ್ಟೆ ಉರಿಯನ್ನ ಕೇಳಿ, ನಮ್ಮ ನೋವನ್ನ ಕೇಳಿ. ನೈಸರ್ಗಿಕವಾಗಿ ಸಿಗುವಂತ ಹೊಳೆಯಲ್ಲಿ ನದಿಯಲ್ಲಿ ಸಿಗುವಂತ ಮರಳನ್ನ ತೆಗಿಬಾರ್ದು ಅಂತೇಳಿ ಇಲ್ಲ ಸಲ್ತಿದ್ದ ಕಾನೂನನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ಇದೇ ಕಾನೂನು ಸೃಷ್ಟಿ ಮಾಡಿದ್ದಕ್ಕೆ ಕೇರಳ ಇವತ್ತು ಕೊಚ್ಚಿ ಹೋಗಿದೆ. ಕೇರಳದಲ್ಲಿ ಒಂದು ಮನೆ ಮಠ ಇಲ್ಲ, ಆ ತರ ನೆಲ ಸಮ ಆಗಿದೆ ಇವತ್ತು. ಓಕೆ ರಾಜೇಶ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್ ಅವರು ಹೇಳುವ ಪ್ರಕಾರ ಈ ಒಂದು ಮರಳಿನ ಸಮಸ್ಯೆ ಇಲ್ಲಿ ಮಾತ್ರ ಅಲ್ಲ, ಜಿಲ್ಲಾಡಳಿತ ಕೂಡ ಜಿಲ್ಲಾಧಿಕಾರಿಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕ್ಯಾಬಿನೆಟ್ ವರ್ಗೂ ಕೂಡ ಈ ವಿಷಯ ಹೋಗ್ಬೇಕಾಗತ್ತೆ, ಅಲ್ಲಿ ನಿರ್ಣಯ ಆಗ್ಬೇಕು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಮುಂದಿನ ನಡೆ ಏನಾಗ್ತದೆ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ ವರೆಗೂ ಹೋಗೋದಾದ್ರೆ, ಕೋರ್ಟಿನ ಮುಖಾಂತರ ಹೋಗೋದಾದ್ರೆ ತುಂಬಾ ಕಷ್ಟಗಳಾಗ್ತದೆ. ಹಲವಾರು ವರ್ಷಗಳ ಆದ್ಮೇಲೆ ಒಂದು ರಿಸಲ್ಟ್ ಅನ್ನ ಬರ್ಬೋದು. ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ ಅನ್ನುವಂಥದ್ದು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಹೀಗಾಗಿ ಯಾವ ರೀತಿಯಾಗಿ ಮುಂದೆ ನಡೆ? ಉಡುಪಿ ಜಿಲ್ಲೆಯ ಜನತೆ, ಉಡುಪಿ ಮತ್ತೆ ಮಂಗಳೂರು ಮತ್ತೆ ಕಾರವಾರ, ಹೆಚ್ಚಾಗಿ ನಮಗೆ ಕರಾವಳಿಯಲ್ಲಿ ಸಮಸ್ಯೆ 3 ಬೀದಿಯಲ್ಲಿ ಬಿದ್ದು ಸಾಯುವಂತ ಪರಿಸ್ಥಿತಿ ಆಗಿದೆ. ಕ್ಯಾಬಿನೆಟ್ ಯಾಕೆ ಬೇಕು? ನಮಗೆ ಏನು ಬೇಕು? ನಮಗೆ ಒಂದು ತುತ್ತಿನ ಅನ್ನಕ್ಕೆ ಕಥೆ ಇಲ್ಲ. ನಾವು ಕ್ಯಾಬಿನೆಟ್ ನಮಗೆ ಪರಿಸರದ ಅಗತ್ಯ ಇಲ್ಲ. ನಾವು ಹೇಳುದು ಪರಿಸರ ಸಂರಕ್ಷಣೆ ಮಾಡುವವರು ಕೇರಳದಲ್ಲಿ ಇಷ್ಟೆಲ್ಲ ಕೊಚ್ಚಿ ಹೋಯ್ತು. ಯಾಕೆಂದ್ರೆ ಅವಾಗ ಅಲ್ಲಿ ಕೇರಳದಲ್ಲಿ ಪರಿಸರ ಇಲ್ವಾ? ಪರಿಸರ ಇಲಾಖೆ ಇಲ್ವಾ? ಇಲ್ಲಿ ಎಲ್ಲ ಮರಳು ತೆಗೆಯದೆ ಅಲ್ಲಿ ದಿಬ್ಬಗಳಾಗಿ ಮರಳು ನದಿಯಲ್ಲಿ ಮರಳು ತುಂಬಿ ಮತ್ತೆ ಹೊಳೆ ಇದು ಸಣ್ಣ ಸಣ್ಣ ತೋಡುಗಳಲ್ಲಿ ತುಂಬಿ ಧಾರಾಕಾರವಾಗಿ ಒಂದು ಮಳೆ ಬಂದಾಗ ಅದು ನೀರು ಹರಿವಿಗೆ ಜಾಗ ಇಲ್ಲದೆ ನೀರು ನೆಲದ ಮೇಲೆ ಬಂದಿದ್ದು ಇಷ್ಟ ಆಗಿದೆ. ಇಂಥ ಒಂದು ಇದನ್ನು ನಮ್ಮ ಜಿಲ್ಲಾಡಳಿತ ಉಡುಪಿಯಲ್ಲಿ ಕೂಡ ಆಗಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಪರಿಸರ ಬೇಡ, ಯಾವುದು ಬೇಡ, ಯಾರು MP ಇರಲಿ, ಯಾರೇ ಇರಲಿ, ಸಂಬಂಧಪಟ್ಟರು ಯಾರು ಬೇಕಾದ್ರೂ ಮಾಡಲಿ, ನಮಗೆ ಮರಳು ಕೊಡ್ಲಿ ಅಷ್ಟೇ ನಮ್ಮ ಹೇಳುದು. ಎಸ್ ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಉಡುಪಿ. ನಿಮ್ಮ ಹೆಸರು ಸರ್? ನಿತ್ಯಾನಂದ್. ಹೇಳಿ. ಎಂತ ಸಮಸ್ಯೆ ರೀ, ಇಲ್ಲಿ ಊಟಕ್ಕೆ ಗತಿ ಇಲ್ಲದಾಗಿದೆ ಈಗ. ನೋಡಿ ಸಮಸ್ಯೆ ಇನ್ನು ಎಷ್ಟು ದಿವಸ ಇರ್ತದೆ? ಎಲ್ಲ ಒಂದೇ, ಯಾವ ಮಿನಿಸ್ಟ್ರಿ ಇರ್ಲಿ, ಯಾವ ಪಾರ್ಟಿ ಇರ್ಲಿ, ಎಲ್ಲರೂ ಒಂದೇ. ಏನು ಸಮಸ್ಯೆಯನ್ನು ಬಗೆಹರಿಸೋರು ಯಾರಿಲ್ಲ. ಪಾಪದವರು, ನಾವು ಕೂಲಿ ಮಾಡುವವರು ಸಾಯ್ಲೇಬೇಕು ಅಷ್ಟೇ. ನಿತ್ಯಾನಂದ್ ಅವರೇ, ಸಾಧಾರಣ 2013ರಿಂದ 2018ರವರೆಗೆ ಮರಳು ಸಮಸ್ಯೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ಇದರಿಂದ
ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಹಾಗಾದ್ರೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ, ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತಾ ಇಲ್ವಾ, ಅಥವಾ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಆ ಕಾನೂನಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಯಾಕೆ ಸುಮ್ಮನಿದೆ ಹಾಗಾದ್ರೆ? ಅದು ನೀವೇ ಹೇಳ್ಬೇಕು ಅವರಿಗೆ. ಜನಸಾಮಾನ್ಯರಿಗೆ ಬದುಕ್ಲಿಕ್ಕೆ ಬಿಡಿ, ನೀವು ಹೇಳ್ಬೇಕಲ್ಲ, ನಮ್ಗೆ ಕ್ವಶನ್ ಮಾಡೋದಲ್ಲ. ನೀವು ಇಲ್ಲಿ ಕೂತ್ಕೊಂಡು ನೀವು ಹೇಳ್ಬೇಕು. ಜನರು ಸಾಯ್ತಾ ಇದ್ದಾರೆ, ಊಟಕ್ಕಿಲ್ಲದೆ ಸಾಯ್ತಾ ಇದ್ದಾರೆ. ಅಲ್ಲ, ನೀವ್ ಹೇಳಿ. ನಾನ್ ಕೇಳ್ತಾ ಇರುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ಸಾಧಾರಣ 5 ವರ್ಷದಿಂದ ಈ ಸಮಸ್ಯೆ ಎದುರಾಗ್ತಾ ಇದೆ. ಇದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳು ಯಾಕೆ ಇದಕ್ಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಆ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇರುವಂತದ್ದು ಜನರ ಸಮಸ್ಯೆಗೆ ಓಲೈಕೆಯನ್ನ ಕೊಡಬೇಕು, ಅವರ ಸಮಸ್ಯೆಗೆ ಸ್ಪಂದನೆಯನ್ನ ನೀಡಬೇಕು. ಆ ನಿಟ್ಟಿನಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಅದು ನೀವು ಕೇಳಿ, ಯಾಕೆ ಆಗ್ತಾ ಇದೆ ಕೇಳಿ. ನೀವು ನಮ್ಮ ಹತ್ರ ಕೇಳುದಲ್ಲ. ನೀವು ಟಿವಿ ಅವ್ರಿಗೆ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ತಾರ ಅವರು? ಯಾರಾದ್ರೂ ಬರ್ತಾರ ಹೇಳಿ? ಇಲ್ಲಲ್ಲ, ನಾವು ಯಾರ ಹತ್ರ ಮಾತಾಡುದು? ನಿಮ್ಮ ಮುಖಾಂತರ ಹೋಗ್ಬೇಕು. ಓಟ್ ಕೇಳುವಾಗ ಬರ್ತಾರಲ್ಲ, ಓಟ್ ಕೇಳುವಾಗ ಬರ್ತಾರೆ ಅಷ್ಟೇ, ಮತ್ತೆ ಮುಗೀತು, ಯಾರು ಬರುದಿಲ್ಲ. ಯಾರು ಬರುದಿಲ್ಲ, ಯಾರು ಬರುದಿಲ್ಲ. ನೀವು ಬರುದಿಲ್ಲ. ಸುಮ್ಮನೆ ನೀವು ಇದ್ರಲ್ಲಿ ಏನ್ ಗೊತ್ತಾ, ನೀವು ಕೂಡ ಇದ್ರಲ್ಲಿ ನಿಮ್ಮ ಟಿವಿಯಲ್ಲಿ ಬಂದು ಕೂಡ ಹೆಲ್ಪ್ ಆಗುದಿಲ್ಲ ನಮ್ಗೆ. ನನ್ನದು ಕೂಡ ಗಾಡಿ ಉಂಟು, ದಿನ ಆಗುದಿಲ್ಲ. ನೇಣು ಹಾಕೋ ಪರಿಸ್ಥಿತಿ ಬಂದಿದೆ. ಹೇಳಿ, ಅವ್ರು ಮಂದಟ್ ಮಾಡಿ. ಯಾರಿದ್ದಾರೆ? ಬಿಜೆಪಿ, ಕಾಂಗ್ರೆಸ್, ಡಿಸಿ, ಅವರು ಇವರು ಪಬ್ಲಿಕ್. ಖಂಡಿತ ನಿತ್ಯಾನಂದ ಅವರೇ, ಸಾಕಷ್ಟು ಬಾರಿ ಮರಳಿನ ವಿಚಾರದಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಸಂಬಂಧಪಟ್ಟ ಡಿಸಿ ಅವರಿಗೆ ಈಗ ತಾನೇ ಫೋನ್ ಅನ್ನ ಕನೆಕ್ಟ್ ಮಾಡಿದ್ದೇವೆ. ಅವ್ರು ನಾವು ಬಿಸಿ ಇದ್ದೇವೆ, ಆ ರೀತಿ ಬಿಸಿ ಇದ್ದೇವೆ ಅಂತ ನಮಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಮಗೆ ಯಾವ ರೀತಿ ಅಂತ ನಾವು ಕೆಲಸವನ್ನ ಮಾಡಬೇಕು, ನಮ್ಮ ಮೀಡಿಯಾದ ಮೂಲಕ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಬಿಸಿ ಅಲ್ಲ ರೀ, ನಮಗೋಸ್ಕರ ಇರುದು ಅವರು ಅಲ್ವಾ, ಜನರಿಗೋಸ್ಕರ ಇರುದು. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಿತ್ಯಾನಂದ ಅವರೇ. ಸಾಕಷ್ಟು ಬಾರಿ ಇದ್ರ ಬಗ್ಗೆ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಜನರ ಕಷ್ಟಗಳನ್ನ ಅರಿತುಕೊಂಡು ಸಾಕಷ್ಟು ಬಾರಿ ಕಾರ್ಯಕ್ರಮವನ್ನ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ನೋವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದನ್ನೇ ನಾನು ಮಾತಾಡ್ತಾ ಇರುವಂತ. ಎಲ್ಲ ಹೋಗ್ತಾ ಇದ್ದಾರೆ, ಊರ್ ಬಿಟ್ಟು ಹೋಗ್ತಾ ಇದ್ದಾರೆ ಈಗ. ಓಕೆ ನಿತ್ಯಾನಂದ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಅವರು ಹೇಳುವ ಪ್ರಕಾರ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಸರ್, ಇದು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದೇ ಅಧಿಕಾರಿಗಳು, ಜಿಲ್ಲಾಡಳಿತ ನೇರ ಹೊಣೆ. 2013 ತನಕ ಇದು ಯಾವುದೇ ಸಮಸ್ಯೆ ಇರಲಿಲ್ಲ. ಏಕ್ದಮ್ ಬಂದ್ರು, ಇಲ್ಲ ನಾವು ಹೊರ ಜಿಲ್ಲೆಗೆ ಸ್ಯಾಂಡ್ ಅನ್ನು ಕೊಡ್ಬೇಕು, ಸಾಗಾಟ ಮಾಡ್ಬೇಕಂತ ಹೇಳಿದ್ವಿ. ನಾವು ತುಂಬಾ ಪ್ರಬಲ ವಿರೋಧ ವ್ಯಕ್ತಪಡಿಸಿದ್ವಿ. ಆವಾಗ ನಮಗೆ DC ಅವರು ಆ ಟೈಮಲ್ಲಿ ಇದ್ದಂತ ಮಾನ್ಯ ರೇಜು ಸರ್ ಅವರು ಹೇಳಿದ್ರು, ಇಲ್ಲ ನೀವು ಮನುಷ್ಯರು, ಅವರು ಮನುಷ್ಯರಲ್ಲವೇ, ಅವರಿಗೂ ಕೊಡುವ, ನೀವು ಆಯ್ತು ಸರ್, ಹಾಗಾದ್ರೆ ನೀವು ಕೊಡ್ಲೇಬೇಕಂದ್ರೆ ನಮ್ದೇನು ಆಕ್ಷೇಪ ಇಲ್ಲ. ಆದ್ರೆ ಅವರಿಗೆ ಹೊರ ಜಿಲ್ಲೆಗೆ ಕೊಟ್ಟು ಉಡುಪಿ ಜಿಲ್ಲೆಗೆ ಜನರಿಗೆ ತೊಂದರೆ ಆಗಬಾರ್ದು ಅಂತ ಮನವಿ ಮಾಡಿದ್ವಿ. ಅವರು ನಿಮ್ಗೆ ಆದ್ರೆ ಮಾಡಿ, ಇಲ್ಲಾಂದ್ರೆ ನೀವು ಕಡ್ಲೆಕಾಯಿ ಮಾರಿ ಅಂತ ಒಂದು ವರ್ಡ್ ಅನ್ನು ಹೇಳಿದ್ದಾರೆ. ಅದು ಇವತ್ತಿಗೂ ನಮ್ಮ ಮನಸ್ಸಲ್ಲಿ ಉಂಟು. ಅದು ಯಾವಾಗಿಂದ ಅವತ್ತು ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ನಮ್ಮ ಉಡುಪಿ ಜಿಲ್ಲೆಗೆ ಅದು ಹೇಳಬಾರ್ದು. ಎಸ್ ರಾಘವೇಂದ್ರ ಅವರೇ, ನಿಮ್ ಜೊತೆ ಇನ್ನಷ್ಟು ಡಿಸ್ಕಸ್ ಅನ್ನು ಮಾಡ್ತೀನಿ. ಎಸ್ ವೀಕ್ಷಕರೇ, ನೀವು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಮರಳು ಸಮಸ್ಯೆಯಿಂದ ಪ್ರತಿಯೊಬ್ಬನು ಕೂಡ ಕಷ್ಟವನ್ನ ಅನುಭವಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ ಬ್ರೇಕ್ ಬಳಿಕ. ಬ್ರೇಕ್ ಬಳಿಕ ಮರಳುವುದೇ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮಾತಾಡ್ತಾ ಇದ್ದೆ, ಕರಾವಳಿಯಲ್ಲಿ ಮರಳಿನ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಇದ್ರ ಬಗ್ಗೆ ಅನಿರ್ದಿಷ್ಟಾವಧಿ ಲಾರಿ ಮಾಲಕ ಮತ್ತು ಚಾಲಕರ ಸಂಘದಿಂದ ಪ್ರತಿಭಟನೆ ಕೂಡ ಆಗ್ತಾ ಇದೆ, ಬಂಧನ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮೊನ್ನೆ ತಾನೇ DC ಅವರು ಪ್ರಿಯಾಂಕ್ ಅವರು ಕೂಡ ಇದ್ರ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ. ಮರಳುಗಾರಿಕೆ ಏನಾಗ್ತದೆ, ಹೇಗಾಗ್ತಿದೆ ಅಂತ ನೋಡ್ಕೊಂಡು ಬನ್ನಿ. ಟಿಪ್ಪರ್ ಮಾಲೀಕರದ್ದು ಒಂದು ಮೀಟಿಂಗ್ ಆಯ್ತು. ಅಂದ್ರೆ ಟಿಪ್ಪರ್ ಮಾಲೀಕರು ನಾವು ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಏನೋ ಹೇಳಿದ್ರು. ನಾನು ಅವರದ್ದು ಏನೋ ಪ್ರಾಬ್ಲಮ್ಸ್ ಅಂತ ಕೇಳ್ಕೊಂಡು ಅದೇ GPS ಬಗ್ಗೆ ಅವರು ಕೇಳುವುದು. ಸೊ GPS ಬಗ್ಗೆ ನಾವು ಹಿಂದೆ ಒಂದು ಅಧಿಕಾರಿ ಇದ್ದಾಗ ಮಾಡಿ ಗಣಿ ಇಲಾಖೆಯಲ್ಲಿ ಈ ನಾವು GPS ಬಗ್ಗೆ ನಾನು ಓದಿ ಹೇಳಿದ್ದೀವಲ್ಲ, GPS ಮುಖಾಂತರ ನಾವೆಲ್ಲ ಮಾನಿಟರ್ ಮಾಡಬೇಕು. ನಮ್ಗೆ ಇಲ್ಲೇ ಇದ್ದ ಕಂಪನಿ ಅವರಿಂದ ಯಾವುದೇ ತರ ಕರೆಕ್ಟ್ ಆಗಿ ರಿಪೋರ್ಟ್ಸ್, ಮಾನಿಟರಿಂಗ್ ರಿಪೋರ್ಟ್ ಸಿಗ್ತಾ ಇರಲಿಲ್ಲ ಹಿಂದಿನಿಂದಲೂ. ಅದಕ್ಕೆ ನಾನು ಬಂದ್ಮೇಲೆ ನಾವು ಒಂದು ಹೊಸ ಟೆಂಡರೇ ಮಾಡಿದ್ದೀವಿ. ಏನು ಒಳ ಒಪ್ಪಂದದಿಂದ ಯಾರಿಗೂ ಕೊಟ್ಟಿಲ್ಲ. ಟೆಂಡರ್ ಮಾಡಿ 3 ಕಂಪನೀಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಕಂಪನೀಸ್ ಅಲ್ಲಿ ಒಳ್ಳೆಯ ಡಿವೈಸ್ ಕೊಡ್ತೀವಿ, ಅವ್ರು ಕೊಟ್ಟ ಇದು ಪ್ರಕಾರ ಸ್ಪೆಸಿಫಿಕೇಶನ್ ಮತ್ತೆ ಅವರು ಕೊಟ್ಟ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಉಳಿದ 16 ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ವರ್ಕ್ ಮಾಡು ಒಂದು ಕಂಪನಿಗೆ ನಾನು ಕೊಟ್ಟದ್ದು ವರ್ಕ್ ಆರ್ಡರ್. ಆ ಕಂಪನಿ ಅವ್ರದ್ದು
GPS ಟೆಕ್ನಾಲಜಿಯ ತಪ್ಪಿದೆ, ನಾವು ಇಲ್ಲೇ ನಿಂತರೆ ಅಲ್ಲೇ ನಿಂತಿದ್ದೀವಿ ಅಂತ ತೋರಿಸ್ತಾ ಇದೆ. ಅದರ ಎಲ್ಲ ಕಂಪ್ಲೇಂಟ್ ಬಂದದಕ್ಕೆ ತುಂಬಾ ಯಾಕಂದ್ರೆ ಅದರ ಬೇಸಿಸ್ ಮೇಲೆ ನಾವು ಪೆನಾಲ್ಟಿ ಇಶ್ಯೂ ಮಾಡೋಕ್ಕೆ ಶುರು ಮಾಡಿದ್ದೀವಿ, ಬೋಟ್ ಮೇಲೆ ಮತ್ತೆ ಲಾರಿ ಮೇಲೆ. ಅದಾದ್ಮೇಲೆ ಅದು ನಾವು ತಪ್ಪೇ ಮಾಹಿತಿ ಕೊಡ್ತಾ ಇರೋದು, ಅದು ಡಿವೈಸೇ ತಪ್ಪಿದೆ ಅಂತ ಹೇಳಿದಕ್ಕೆ ನಾವು ಒಂದು ಸತ್ಯ ಶೋಧನಾ ಸಮಿತಿಯನ್ನ ಮಾಡಿದ್ದೀವಿ ಹಿಂದಿನ ಗಣಿಯಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತೆ ಕೆಲವು ಕನ್ಸಲ್ಟೆನ್ಸ್. ಅವರು ಹೋಗಿ ಏನ್ ಮಾಡಿದ್ರು, ಒಂದು 2-3 ಲೊಕೇಶನ್ ಅಲ್ಲಿ ಹೋಗಿ ಮೊಬೈಲ್ ಆಪ್ ಅಲ್ಲಿ ಆ ಡೇಟಾ ಅನ್ನು ನೋಡಕ್ಕೆ ಟ್ರೈ ಮಾಡಿದ್ರು. ಅದು ಯಾವ ಸಾಮಾನ್ಯ ಮನುಷ್ಯನಿಗೂ ಮೊಬೈಲ್ ಆಪ್ ಯೂಸ್ ಮಾಡೋದಕ್ಕೂ ಗೊತ್ತಿದೆ. ನೆಟ್ವರ್ಕ್ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಮೊಬೈಲ್ ಆಪ್ ಅಲ್ಲಿ ನಿಮಗೆ ಕೋಆರ್ಡಿನೇಟ್ಸ್ ಬರಲ್ಲ, ಲೊಕೇಶನ್. ಐ ಫಾರ್ಮುಲೇಟ್ ಎ ಪ್ರಪೋಸಲ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಸ್ಯಾಂಡ್ ಬಾರ್ಸ್ ಇನ್ಕ್ಲೂಡಿಂಗ್ ಇಟ್ಸ್ ರಿಮೂವಲ್. ಅಂದ್ರೆ ಒಂದು ಪ್ರಸ್ತಾವನೆ ತಯಾರಾಗಬೇಕು. ಸ್ಟೇಟ್ ಗವರ್ಮೆಂಟ್ ಅಂತ ಎಲ್ಲೆಲ್ಲಿ ಬರೆದಿದ್ದಾರೋ ಅದೆಲ್ಲ ಜಿಲ್ಲಾಧಿಕಾರಿಗಳಿಗೆ ಸ್ಟೇಟ್ ಗವರ್ಮೆಂಟ್ ಇಂದ ಪ್ರತಿಯೋಜಿಸಲಾಗಿದೆ KCSDMA ಇಂದ. ಸೊ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆ ಫಸ್ಟ್ ತಗೊಳ್ಬೇಕು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇಂದ, PWD, ಫಿಶರೀಸ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮೈನರ್ ಇರಿಗೇಷನ್, ಇವರೆಲ್ಲರಿಂದ. ಅಂದರೆ ಈ ತರ ಎಲ್ಲೆಲ್ಲಿ ಮರಳ ದಿಬ್ಬ ಇದೆ, ಅಪಾಯಕಾರಿ ಆಗಿರುವಂಥದ್ದು ಬೋಟ್ ಮೂವ್ಮೆಂಟಿಗೆ, ಆ ಪ್ರಸ್ತಾವನೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಆ ಪ್ರಸ್ತಾವನೆ ತಯಾರಾದ ಮೇಲೆ ದಟ್ ಪ್ರಪೋಸಲ್ ಶಾಲ್ ಬಿ ಎಕ್ಸಾಮಿನ್ಡ್ ಬೈ ಎನಿ ಆಫ್ ದ. ಉಡುಪಿ ಜಿಲ್ಲೆಯಲ್ಲಿ ಮರಳಿನ ವಿಷಯ ಬಗ್ಗೆ ತುಂಬಾ ಹೀಟೆಡ್ ಡಿಬೇಟ್ಸ್, ಚರ್ಚೆಗಳು ಆಗ್ತಾ ಇವೆ ಸಾಮಾಜಿಕ ಜಾಲತಾಣಗಳಲ್ಲಿ, ಟಿವಿಗಳಲ್ಲಿ, ನ್ಯೂಸ್ ಪೇಪರ್ಸ್ನಲ್ಲಿ. ಸೊ ಎಲ್ಲೋ ಒಂದು ಕಡೆ ನಿಜವಾದ ವಸ್ತುಗಳು, ವಾಸ್ತವಿಕ ವಿಷಯಗಳು ಮರೆ ಆಗ್ತಾ ಇದೆ ಅಂತ ಕಂಡು ಬಂದಿರೋದ್ರಿಂದ ಇಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಯಬೇಕಾಯಿತು. ನಾನು ಇಲ್ಲಿ ಹೇಳುವಂಥ ಎಲ್ಲ ವಿಷಯಗಳಿಗೂ ಪೂರಕವಾಗಿ ದಾಖಲೆಗಳಿದೆ. ಸೊ ಅದು ಒಂದಷ್ಟು ನಿಮಗೆ ಕೊಡುವ ಪ್ರಯತ್ನ ಮಾಡಿದ್ದೀನಿ. ಇನ್ನಷ್ಟು ಯಾರಿಗಾದ್ರೂ ಬೇಕಾದರೆ RTIನಲ್ಲಿ ಪಡ್ಕೋಬಹುದು. ಸೊ ದಾಖಲೆ ಇಲ್ಲದೆ ಇಲ್ಲಿ ಯಾವುದು ಮಾತಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾವು 2011ರ CRZ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ನೋಟಿಫಿಕೇಶನ್ ಡೇಟೆಡ್ 6th January 2011 ನೋಡಿದರೆ ತಮಗೆ ಕೊಡಲಿಲ್ಲ. ಇಟ್ಸ್ ಬಲ್ಕಿ ಡಾಕ್ಯುಮೆಂಟ್, ಯು ಕ್ಯಾನ್ ಆಕ್ಸೆಸ್ ಇಟ್ ಫ್ರಮ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಅದು CRZ ನೋಟಿಫಿಕೇಶನ್ ಡೇಟೆಡ್ 6th January 2011. ಅದರಲ್ಲಿ 3rd ಪೇಜಲ್ಲಿ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್ ವಿತಿನ್ CRZ ಅಂತ ಒಂದು ಹೆಡ್ಡಿಂಗ್ ಇದೆ. ಆ ಹೆಡ್ಡಿಂಗ್ ಅಲ್ಲಿ ಐಟಮ್ ನಂಬರ್ 10 ಅಂದರೆ 1, 2, 3 ಆಗಿ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್ ಏನಂತ ಲಿಸ್ಟ್ ಮಾಡ್ತಾ ಹೋಗ್ತದೆ. ಅದರಲ್ಲಿ ಐಟಮ್ ನಂಬರ್ 10 ಇಸ್ ಮೈನಿಂಗ್ ಆಫ್ ಸ್ಯಾಂಡ್, ರಾಕ್ಸ್ ಅಂಡ್ ಅದರ್ ಸಬ್ಸ್ಟ್ರಾಟಮ್ ಮೆಟೀರಿಯಲ್ಸ್. ಪ್ರೊಹಿಬಿಟೆಡ್ ಆಕ್ಟಿವಿಟಿ ಇನ್ CRZ. ಕನ್ನಡದಲ್ಲಿ ಹೇಳುವುದಾದ್ರೆ ನಿಷೇಧಿತ ಚಟುವಟಿಕೆ. CRZ ಏರಿಯಾದಲ್ಲಿ ನಿಷೇಧಿತ ಚಟುವಟಿಕೆಗಳಲ್ಲಿ ಒಂದು ಮರಳುಗಾರಿಕೆ. CRZ ಏರಿಯಾದಲ್ಲಿ ಮರಳುಗಾರಿಕೆ ಮಾಡುವುದು CRZ ನಲ್ಲಿ ಕಾನೂನಿನ ಪರವಾಗಿ ಶಿಕ್ಷಾರ್ಹ. ಇಟ್ ಇಸ್ ಅ ನಿಷೇಧಿತ ಆಕ್ಟಿವಿಟಿ. ಹೀಗಿರುವಾಗ ನಮ್ಮ ಕರ್ನಾಟಕ ರಾಜ್ಯದಿಂದ ಒಂದು ಪ್ರಸ್ತಾವನೆ ಹೋಗ್ತದೆ ಕೇಂದ್ರ ಸರ್ಕಾರಕ್ಕೆ. ನಮ್ಮಲ್ಲಿ ತುಂಬಾ ಜನ CRZ ಏರಿಯಾದಲ್ಲಿ ಈ ಒಂದು ಮರಳು ತೆಗೆಯುವ ಒಂದು ಕೆಲಸದಿಂದ ಜೀವನ ನಡೆಸುವರಿದ್ದಾರೆ. ಅವರಿಗೆ ಇದರಲ್ಲಿ ಈ ಒಂದು ಕಾನೂನಿನಿಂದ ತಡೆ ಆಗ್ತದೆ ಅಂತ ಮನಗಂಡು ಕೇಂದ್ರ ಸರ್ಕಾರ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ 8th November. ಎಸ್, ಜಿಲ್ಲಾಧಿಕಾರಿಯವರು ಮೊನ್ನೆ 13ನೇ ತಾರೀಕಿನ ದಿನ, ಇದೇ ತಿಂಗಳು 13ನೇ ತಾರೀಕಿನ ದಿನ ಪ್ರೆಸ್ ಕಾನ್ಫರೆನ್ಸ್ ಹೇಳಿದಂತಹ ಮಾತು, CRZ ಝೋನಲ್ಲಿ ಏನು ಬರ್ತದೆ ಅದು ಕಾನೂನು ಬಾಹಿರ ಅಂತ ಇದೆ. ಇದ್ರ ಬಗ್ಗೆ ಮರಳನ್ನು ತೆಗೆಯುವಂಥವರು ಕೂಡ ಕೇಂದ್ರ ಸರ್ಕಾರಕ್ಕೆ ತಮ್ಮ ಅಳಲನ್ನು ತೋರ್ಕೊಂಡಿದ್ದಾರೆ. CRZ ಝೋನಿಂದ ಕಾನೂನಾತ್ಮಕದಿಂದ ಇವರಿಗೆ ಹೊಟ್ಟೆಪಾಡಿಗೆ ತೊಂದರೆ ಆಗ್ತದೆ, ಏನೋ ಒಂದು ಸಣ್ಣ ಪ್ರಮಾಣದ ಮರಳು ತೆಗೆಯೋದ್ರಿಂದ ಈ ಒಂದು ಕಾನೂನು ತಡೆ ಆಗ್ತದೆ ಅಂತ. ಎಸ್, ಇದ್ರ ಬಗ್ಗೆ ಮಾತಾಡ್ತಾ ಇದೆ. ಎಸ್ ಸರ್, ಇದ್ರ ಬಗ್ಗೆ ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ಸರ್, ನಾನು ಸುಧಾಕರ್ ಅಂತ. ಹೇಳಿ. ಆಫ್ ಮಾಡಿದೆ. ಸುಧಾಕರ್ ಅಂತ ಸರ್, ಹೇಳಿ. ಉಡುಪಿಯಿಂದ. ಈಗ ನಾನು ರಾಘವೇಂದ್ರ ಅವರಿಗೆ ಒಂದು ಪ್ರಶ್ನೆ ಕೇಳ್ತಿದ್ದೇನೆ. ಎಸ್, ಕೇಳಿ ಸರ್. ಕೇಳಿ. ಈಗ ಲಾರಿಯನ್ನು ಹಿಡಿದಾಗ, ಹಲೋ ಕೇಳ್ತದ? ಕೇಳ್ತಾ ಇದೆ ಹೇಳಿ ಸರ್. ಈಗ ಲಾರಿಯನ್ನು ಹಿಡಿದಾಗ ಇವರು ಜಿಲ್ಲಾಡಳಿತ ಟ್ರಾನ್ಸ್ಫರ್ಸ್ ಮೀಟಿಂಗ್ ಮಾಡಿಕೊಂಡು ಲಾರಿಯನ್ನು ಸೀಸ್ ಮಾಡಿ, ಲಾರಿಯನ್ನು ಹಿಡಿದು ಲಾರಿಯ 3 ಪಟ್ಟು ಹಣವನ್ನು ಕಟ್ಟಿದ ಮೇಲೆ ನಿಮ್ಮ ವೆಹಿಕಲ್ ಅನ್ನು ರಿಲೀಸ್ ಮಾಡ್ತಾನೆ ಅಂತ ಹೇಳಿ ಈಗ ಜಿಲ್ಲಾಡಳಿತ ಮಾಡಿದೆ. ಹೌದು. ಈಗ ಅದನ್ನು ನಾನ್ ಕೇಳ್ತಾ ಇರೋದು, ನಾನೊಬ್ಬ ಲಾರಿ ಮಾಲಕಾಗಿ ಮಾತಾಡ್ತಿದ್ದೇನೆ. ಹೇಳಿ ಸರ್, ಹೇಳಿ, ಮಾತಾಡಿ. ಇವತ್ತು ಜಿಲ್ಲಾಡಳಿತಕ್ಕೆ ನೇರವಾಗಿ ಇವ್ರು ಏನ್ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಮರಳಿನ ಏನು ಸ್ಕ್ವೇರ್ ಫೀಟ್ ಇದೆ, ಏನು 300 ಸೇಫ್ಟಿ ಅಂತ ಹೇಳಿದ್ರೆ 300 ಸೇಫ್ಟಿ ಫಾರ್ ಇನ್ ವೆಹಿಕಲ್. ಹೌದು. ಆ ವೆಹಿಕಲ್ ಗೆ ಏನು ನಿಮ್ಮ ರಾಯಲ್ಟಿ ಇದೆ, ಇವ್ರು ಏನ್ ಕೊಡ್ತಾರೆ, ಗವರ್ಮೆಂಟಿನ ಪೆನಲ್ಟಿ ಏನಿದೆ, ಹೌದು,
ಅದನ್ನ ಹಾಕ್ಬೇಕು ಬಿಟ್ರೆ ಇವ್ರು ಯಾವುದೇ ರೀತಿ ಲಾರಿ ಸೀಸ್ ಮಾಡಿ ಹೌದು. ಒಂದು ವೆಹಿಕಲ್ ಹಾಕಿದವ ನಾಳೆ ಓದ್ಕೊಂಡು ಅವ ಹೋಗಿ ಎಲ್ಲಿ ಹೋಗ್ತಾನೆ, ಅವ ಹೋಗಿ ಕೋರ್ಟಿಗೆ ಹೋಗಿ ಅಥವಾ ಯಾವುದೋ ಇದಕ್ಕೆ ಹೋಗಿ ಅವನು 3 ಲಕ್ಷ ವೆಹಿಕಲ್ 6 ಲಕ್ಷ ಕಟ್ಲಿಕ್ಕೆ ಹೇಗ್ ಸಾಧ್ಯ ಸರ್? ಒಬ್ಬ ಸಾಧ್ಯ ಇಲ್ಲ ಸರ್. ಇದು ನಮ್ಮ ನಾವು ಜನ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ವೆಹಿಕಲ್ ಹಾಕ್ಲಿಕ್ಕೆ ಕಷ್ಟ ಇರುವವನು ಆ ವೆಹಿಕಲ್ 2 ಪಟ್ಟು ಹಣ ತಗೊಂಡೋಗಿ ಕಟ್ಟಿ ಅವನು ಜೀವನ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಸರ್? ಈಗ ಆಗಿದೆ ನಮ್ಮ ಯೂನಿಯನ್ ನಲ್ಲಿ ನಮ್ಮ ಸಂಘದವರಿಗೆ ಮಾಧ್ಯಮದಲ್ಲಿ ಕೂತ್ಕೊಂಡು ಇವತ್ತು ಟಿವಿ ಚಾನಲ್ ಕೂತ್ಕೊಂಡು 25 ತಾರೀಕು ಏನು ಧರಣಿ ಅಂತ ಹೇಳಿದಿರಿ, ಹೌದು. ಆ ಉಗ್ರ ಹೋರಾಟ ನೀವು ಖಂಡಿತ ಮಾಡ್ಬೇಕು. ಖಂಡಿತ ಮಾಡ್ತೇವೆ. ನಮ್ಮ ಆಜ್ಞೆ ಬೇಕು. ಹೌದೌದು. ನಾವು ಬರ್ತೇವೆ. ಇಲ್ಲ ಬರ್ಲೇಬೇಕು ಸರ್. ನಿಮ್ಮಂತರ ಸಹಕಾರ ನಮಗೆ ಸೂಚನೆ ಸಹಕಾರ ಸಲಹೆ ನಮಗೆ ಅಗತ್ಯವಾಗಿದ್ದು ನೀವು ಬರ್ಬೇಕು. ನಮ್ಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಹೌದು. ಇದಕ್ಕೆ ಜಿಲ್ಲಾಡಳಿತ ಯಾಕೆ ಇದನ್ನು ಕಾನ್ಫರೆನ್ಸ್ ಮೀಟಿಂಗ್ ಇಲ್ಲ ಈ ಸರ್ತಿ ನಾವು ಲಾರಿಯವರು ತಲೆ ಬಾಗುದೇ ಇಲ್ಲ. ನಮಗೆ ನ್ಯಾಯಯುತವಾಗಿ ನಮಗೆ ನ್ಯಾಯ ದೊರಕಲೇಬೇಕು. ಅಲ್ಲಿ ತನಕ ನಮ್ಮ ಜೀವ ಹೋದ್ರೂ ಸರಿ, ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ ಸರ್. ಇವತ್ತು ಹೇಳ್ತಾ ಇದ್ದೇನೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ಅಥವಾ ಯಾವ್ದು 26 ಬ್ಲಾಕ್ ಮಾಡಿ ಅವರು ಇವತ್ತು 9 ಬ್ಲಾಕ್ ಮಾಡಿದ್ದಾರೆ. ಹೌದೌದು. ನೋಡಿ 1,500 ಲಾರಿಗಳಿದೆ. ನೋಡಿ 9 ಬ್ಲಾಕ್ ಮಾಡಿದ್ದು ನೋಡಿ. ನಮ್ಮನ್ನ ಮೊನ್ನೆ ತನಕ ಜಿಲ್ಲಾಧಿಕಾರಿಗಳು ನಮಗೆ ಮೋಸ ಮಾಡಿದ್ದಾರೆ. ಯಾಕಂದ್ರೆ 9 ಬ್ಲಾಕ್ ಈಗ ಸದ್ಯದಲ್ಲೇ ಚಾಲಾಗ್ತದೆ. ಹಾಗಾದ್ರೆ 9 ಬ್ಲಾಕ್ ಚಾಲು ಆದ್ರೆ ಸದ್ಯ ಸಾಧಾರಣ ನಮ್ಗೆ ಆಗ್ತದೆ ಅನ್ಕೊಂಡ್ವಿ. ಆದ್ರೆ 9 ಬ್ಲಾಕ್ ಚಾಲು ಆಗೋದು ಇವರು ಮೋಸ ಮಾಡಿದ್ದು. ಯಾಕಂದ್ರೆ ಸರ್ಕಾರಿ ಕಟ್ಟಡಗಳಿಗೆ, ಸರ್ಕಾರ ಕಟ್ಟಡಗಳಿಗೆ ಇದು 9 ಬ್ಲಾಕ್ ಇದು ಹೋಗಿ ಪಬ್ಲಿಕ್ ಇಲ್ಲ. ಎಸ್ ರಾಘವೇಂದ್ರ, ಅದ್ರ ಬಗ್ಗೆ ಮಾತಾಡ್ತೇನೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು ಮರಳುಗಾರಿಕೆಯನ್ನು ಪುನರ್ ಆರಂಭಿಸ್ತೇವೆ ಅಂತ. ಹೌದು. 9 ದಕ್ಕೆಯನ್ನು ಪುನರ್ ಪ್ರಾರಂಭ 9 ಬ್ಲಾಕ್ಗಳನ್ನು. ಹೌದು. ಆದ್ರೆ 9 ಬ್ಲಾಕ್ಗಳ ಮರಳು ಏನಿದೆ ಅದು ಸರ್ಕಾರದ ಕಟ್ಟಡಗಳಿಗೆ, ಸರ್ಕಾರದ ಕಾಮಗಾರಿಗಳಿಗೆ ಹೋಗ್ತದೆ ಅನ್ನುವಂತ. ಹೌದು, ಇಲ್ಲಿ ಉಂಟು ಸರ್, ನಮ್ಮ ಹತ್ರ ದಾಖಲೆ ಉಂಟು. ಟೆಂಡರ್ ಕರೆದಿದ್ದಾರೆ. ಈಗ ಮೊನ್ನೆ ಈ ಟೆಂಡರ್ ಕೊಡೋ ತನಕ ಅವರು ಯಾರಿಗೆ ಅಂತ ಹೇಳಿ ನೋಡಿ, ಅಂದ್ರೆ ಜನರ ಒಂದು ಇದನ್ನು ಹಾಳು ಮಾಡ್ಲಿಕ್ಕೋಸ್ಕರ, ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಲಿಕ್ಕೋಸ್ಕರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಕಾನೂನಿನ ಕಟ್ಟಳೆಗಳು ಏರಿದೆ ಅದನ್ನ ಮೀರಿ ಹೋಗಬಾರ್ದು, ಕಾನೂನಲ್ಲಿಯೂ ಕೂಡ CRZ ಝೋನ್ ಒಂದು ಮಾಡಬಾರ್ದು ಅನ್ನುವಂತಹ ಕಾನೂನು ಕೂಡ ಇದೆ. ಇದನ್ನ ಮೀರಿ ಹೋಗ್ಬೋದು. ಕಾನೂನಿನ ಬಗ್ಗೆ ಮಾತಾಡ್ಬೇಕಾ? ಕಾನೂನನ್ನು ಯಾವ ತರ ಕೂಡ ಬೆಂಡ್ ಮಾಡಬಹುದು, ಕಾನೂನನ್ನು ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಯಾವ ತರ ಕೂಡ ಹೇಳಿಕೆ ಕೊಡ್ಬೋದು. ನಾವ್ ಹೇಳಿದ್ರೆ ನಮಗೆ ಮರಳು ಬೇಕು, ಯಾವುದೇ ಕಾನೂನು ಇರ್ಲಿ ನಮ್ಗೆ ಮರಳು ಕೊಡಿ ಅಷ್ಟೇ ಹೇಳುದು ನಾವು. ಯಾಕೆಂದ್ರೆ ಈಗ ಈ ವರ್ಷ ಬಂದ ಮಳೆಯಿಂದ ಕೇವಲ 5 ಫೀಟ್ 4 ಫೀಟ್ವರೆಗೂ ಮಾತ್ರ ನೀರುಂಟು, ಮತ್ತೆ ಎಲ್ಲ ಮರಳು ಬಿದ್ದಿದೆ ಉಂಟು. ಇನ್ನೊಂದು ವರ್ಷ ಹೋಗಿ ಮರಳು ತೆಗೆಯದೇ ಇದ್ರೆ, ಅಂದ್ರೆ ನಾವು ಪರಿಸರದ ಬಗ್ಗೆ ನಮಗೆ ಊಟಕ್ಕೂ ಕೂಡ ಬೇಕು. ಇಂಥ ಬೇರೆ ಈಗ ಇದಕ್ಕಿಂತ ಮೊದಲು ಆದಂತಹ ಅನಾಹುತಗಳು ನಾವಿದ್ದೇವೆ, ಖಂಡಿತ ಆಗ್ತದೆ. ಅಂದ್ರೆ 4 ಫೀಟ್ ಸರ್ವೆ ಮಾಡಿದಾಗ ಗೊತ್ತಾಗಿದೆ 4 ಫೀಟ್ ಅಲ್ಲಿ ಸಾಧಾರಣ 2013ನೇ ಇಸ್ವಿಯಿಂದ 2018 ಆಗ್ತಾ ಇದೆ, 19 ಬರ್ತಾ ಇದೆ. ನೆಕ್ಸ್ಟ್ ಸಾಧಾರಣ ಒಂದು 5 ವರ್ಷದಿಂದ ಮರಳಿನ ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯೆ ಅದೆಷ್ಟು ಅಧಿಕಾರಿಗಳು ಬಂದಿರಬಹುದು, ಅವರಿಗೆ ಒಂದು ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ 5 ವರ್ಷ. ಹಾಗಾದ್ರೆ ಇಷ್ಟು ಕ್ಲಿಷ್ಟಕರ ಆಗಿದೆಯಾ? ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ಕಾನೂನು ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಿದೆ. ಹಾಗಾದ್ರೆ 5 ವರ್ಷದಲ್ಲಿ 2 ವರ್ಷ ಒಂದು ಗ್ರೀನ್ ಕೋರ್ಟ್ ನಲ್ಲಿ ಒಂದು ಕೇಸ್ ಇದ್ದರಿಂದ ಅದು 5 ವರ್ಷದಲ್ಲಿ 2 ವರ್ಷ ಅದರ ಬಗ್ಗೆ. ಎಸ್ ಚಂದ್ರ ಅವರು ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುರೇಶ್ ಅಂತ ಉಡುಪಿಯಿಂದ. ಹೇಳಿ ಸುರೇಶ್ ಅವರೇ. ನಮಸ್ಕಾರ. ಹೇಳಿ. ಈಗ ಮರಳನ್ನು ಕೊಡಬಾರ್ದು ಅನ್ನುವಂತ ಒಂದು ಮರಳು ತೆಗೆಯುವವರಿಗೆ ಒಂದು ಮರಳು ಮಾಡ್ತಾ ಇದ್ದೆ ಜಿಲ್ಲಾಧಿಕಾರಿಯವರು. ಹೌದು. ಈಗ ಏನ್ ಗೊತ್ತುಂಟು, ಇವತ್ತು ಮಾಧ್ಯಮದಲ್ಲಿ ಕುತ್ಕೊಂಡಿದ್ದಾರೆ, ನಾಳೆ 25 ತಾರೀಕಿಗೆ ಇವ್ರು ಏನ್ ಮಾಡ್ಬೇಕಂತ ಧರಣಿ ಅಂತ ಇಟ್ಕೊಂಡಿದ್ದಾರೆ. ಎಲ್ಲ ಕಟ್ಟಡ ಕಾರ್ಮಿಕರು ಇರ್ಬೋದು, ಯಾರು ಇರ್ಬೋದು, ಎಲ್ಲ ಏನ್ ಮಾಡ್ಲಿಕ್ಕೆ ಹೋಗುತ್ತೆ ಅದನ್ನ ಖಂಡಿತ ಮಾಡಿ. ಯಾಕಂದ್ರೆ ಕಣ್ಣಿದ್ದು ಕುರುಡ್ರು, ಕಿವಿದ್ದು ಕಿವುಡ್ರ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಕಣ್ಣಿದ್ದು ನೋಡ್ಕೊಂಡು ಕಿವಿದ್ದು ಕೇಳ್ದ ರೀತಿಯಲ್ಲಿ ಒಂದು ಜಿಲ್ಲಾಡಳಿತ ಮಾಡ್ತಾ ಇದೆ. ಇವತ್ತು ಯಾಕೆ ಜನಗಳು ಇಷ್ಟು ಪರದಾಡ್ತಿದ್ದಾರೆ? ಹಾಗಾದ್ರೆ ಜಿಲ್ಲಾಡಳಿತ ಇದನ್ನು ಯಾಕೆ ನೋಡ್ತಾ ಇದೆ? ಇದನ್ನು ಯಾಕೆ ಇವರಿಗೆ ಅರ್ಥ ಆಗುದಿಲ್ಲ? ಇಷ್ಟು ಜನ ಕಾರ್ಮಿಕರಿದ್ದಾರೆ, ಲಾರಿಯವರಿದ್ದಾರೆ. ಈಗ CRZ ಅಲ್ಲಿ ಎಲ್ಲಿ ಮರಳು ತೆಗಿಬಾರ್ದು ಅಂತ ಯಾವ ಕಾನೂನಲ್ಲಿದೆ? ಎಲ್ಲ ಕಡೆಯಲ್ಲಿ ಎಲ್ಲ NGT ಹೋಗಿರ್ಬೋದು, ಯಾವುದೇ ಕೋರ್ಟ್ ಕಾನೂನು ಆಗಿರ್ಬೋದು, ಎಲ್ಲ ಕಡೆ ಹೋಗಿದ್ದಾರೆ. ಹೋಗಿದ್ದೆಲ್ಲಿಗೆ ಯಾರೊಬ್ಬ ಹೋದ 1 ವರ್ಷದಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬಂತು ಜಿಲ್ಲಾಡಳಿತ ಪ್ಲಸ್ ಹೊಯ್ಗೆ ದೋಣಿ ಕಾರ್ಮಿಕ ಸಂಘ. ಆದ್ಮೇಲೆ ಇನ್ನೊಮ್ಮೆ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ಪುನಃ ಹಾಕಿದ್ರು ಅವರು. ಅದರ ಹಿಂದೆ ಒಂದು ಬಲವಾದ ಶಕ್ತಿ ಇದೆ, 100% ಉದ್ದೇಶಪೂರ್ವಕವಾಗಿ ಹಾಕ್ತಾ ಇದ್ದಾರೆ. ಜಿಲ್ಲಾಡಳಿತ ಈ ರೀತಿ ಬಡವರ ಮೇಲೆ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಯಾಕೆ ಮಾಡ್ತಾ ಇದೆ? ಇದು ಕ್ವಶನ್ ಇವತ್ತು. ಈಗ ಜಿಲ್ಲಾಡಳಿತ ನೋಡಿ, ಒಬ್ರು ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ಸುಪೀರಿಯರ್, ನಾಟ್ MLA. ಯಾರು ಇರ್ಬೋದು, ಅವರಿಂದ ಅವ್ರು ಸುಪೀರಿಯರ್. ಅವ್ರು ಏನು ಕೂಡ ಮಾಡುವ ಜನಗಳ ಹಿತದೃಷ್ಟಿಯಲ್ಲಿ ಏನಿದೆ ಅದನ್ನ ಅವ್ರು ಕೊಡ್ಬೇಕು. ಜನಗಳಿಗೆ ಏನ್ ಕಷ್ಟ ಆಗ್ತಿದೆ ಅದನ್ನ ಅವ್ರು ನೋಡಿ. ಇವತ್ತು ಜಿಲ್ಲಾಡಳಿತ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಕಿವಿದ್ದು ಕಿವುಡ್ರು ಅಥವಾ ಕಣ್ಣಿದ್ದು ಕುರುಡ್ರಾಗಿ ಮಾಡ್ತಾ ಇದೆ.
ಯಾಕಂದ್ರೆ ಇದನ್ನೆಲ್ಲ ನೋಡ್ಕೊಂಡು ಏನೋ ಅದರಲ್ಲೊಂದು ಆ ಕಷ್ಟವನ್ನು ಅವ್ರು ಅನುಭವಿಸೋನು ನೋಡ್ಕೊಂಡು ಅವ್ರು ಸುಖ ಪಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಜಿಲ್ಲಾಡಳಿತ ಮೇಲೆ ಆರೋಪ ಮಾಡ್ತಿದ್ದೆ. ಓಕೆ ಸುರೇಶ್ ಅವರೇ, ಯಾಕಂತ ಹೇಳಿದ್ರೆ ನೋಡಿ, ಅವರು ಎಲ್ಲವನ್ನು ತಿಳಿದವರು. ಇವತ್ತು ಯಾರು NGT ಹೋಗ್ತಾ ಇದ್ದಾರೆ, ಯಾರು ಕಾನೂನು ವಿರುದ್ಧವಾಗಿ CRZ ಮರಳು ತೆಗಿಬಾರ್ದು, ಇವತ್ತೊಂದು CRZ ಮ್ಯಾಪ್ ಮಾಡಿದ್ದಾರೆ, ಅದು ಒಂದು ಮ್ಯಾಪ್. ಅಲ್ಲಿ ಎಲ್ಲಿ ಯಾವುದು ಗಜೆಟ್ ನೋಟಿಫಿಕೇಶನ್ ಅಲ್ಲಿ ಎಲ್ಲಿ ತೆಗಿಬಾರ್ದು, CVC ಏರಿಯಾ ಯಾವುದು, ನಾಟ್ ಫಾರ್ ಇನ್ ಯಾವ್ದು ಹೇಳ್ತಾರೆ ಅದಕ್ಕೆ ಇನ್ನೊಂದು ಗಜೆಟ್ ನೋಟಿಫಿಕೇಶನ್ ಆಗದೆ ಇವರು ಇವತ್ತು ಅಲ್ಲಿ ತೆಗಿಬಾರ್ದಂತ ಆದೇಶ ಮಾಡ್ತಿದ್ದಾರೆ. ಇಲ್ಲಿ ಆಗಿದೆ. ನಾನೀಗ ಕೇಳ್ತಾ ಇದ್ದೇನೆ, ಒಂದು ಹೋರಾಟಗಾರಾಗಿ ನಾನು ಮಾತಾಡ್ತಿದ್ದೇನೆ. ಇವತ್ತು ಎಲ್ಲ ಡಾಕ್ಯುಮೆಂಟ್ ತೆಗಿತಾ ಇದ್ದೇನೆ. ಇವತ್ತು ತನಕ ಗಜೆಟ್ ನೋಟಿಫಿಕೇಶನ್ ಆಗದೆ CVC ಏರಿಯಾ ಈಕೋ ಸೆನ್ಸಿಟಿವ್ ಏರಿಯಾ ಅಂತ ಅವ್ರು ಮಾಡ್ತಾ ಇದ್ದಾರೆ. ಇದು ಯಾವ ತಾರತಮ್ಯ? ಇದು ಯಾರು CRZ ಮ್ಯಾಪ್ ಅನ್ನು ಮಾಡಿದ್ದು? 2011 ಅಲ್ಲಿ ನೋಟಿಫಿಕೇಶನ್ ಮಾಡಿದ್ದಾರೆ. 2011 ನೋಟಿಫಿಕೇಶನ್ ಮಾಡಿದ್ದನ್ನು ಇವತ್ತು ತರುವಂತ ವ್ಯವಸ್ಥೆ ಯಾಕಿತ್ತು? ಇವತ್ತು ಇಡೀ ಕುಂದಾಪುರ ಸರ್ವೆ ಮಾಡಿದ್ದಾರೆ AC ಅವರು. ಆ ಹೊತ್ತಿನಲ್ಲಿ AC ಅವರು ಸರ್ವೆ ಮಾಡುವಾಗ ಒಬ್ಬ ಮಂಗಳೂರಿಂದ ತಗೊಂಡು ಬಂದ ಮೊಬೈಲ್ ಅಲ್ಲಿ ಯಾವ್ದು ಕರಡು ಪ್ರತಿಯನ್ನು ತಗೊಂಡು ಬಂದು ಮಾಡಿದ್ದಾನೆ. ಆಗ ಅಲ್ಲಿ CVC ಇರಲಿಲ್ಲ ಅವರಿಗೆ, ಯಾವ್ದು ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಅವರಿಗೆ. ಯಾಕಿಲ್ಲ ಅದು? ಅವರು ದೊಡ್ಡ ಜನ, ಈಗ ಈ ಕ್ವಶನ್ ಅವರು ರಾಜಕೀಯ ಅವತ್ತು ಕೂಡ ಮರಳುಗಾರಿಕೆ ಬಂದಾಗ ಸುರೇಶ್ ಅವರೇ ಕರೆ ಮಾಡೋದಕ್ಕೆ ಧನ್ಯವಾದ. ಅವತ್ತು ಕೂಡ ಅವ್ರು ಹೇಳಿದ್ದು ನಿಜವಾಗಿ ಯಾವ್ದೋ ಆ್ಯಪ್ ತಗೊಂಡ್ಬಂದು ಏನೋ ಮಾಡಿದಾರೆ ಅಂತ ಹೇಳಿ NITK ಅಲ್ಲಿ ಸರ್ವೆ ಮಾಡುವಾಗ ನಿವೃತ್ತರೊಬ್ಬರನ್ನ ಕರ್ಕೊಂಡು ಬಂದು ಸರ್ವೆ ಮಾಡಿಕೊಂಡು ಮರಳುಗಾರಿಕೆ ಮಾಡಿದ್ರಿಂದ 1 ವರ್ಷ 8 ತಿಂಗಳು ಮರಳುಗಾರಿಕೆ ಬಂದಾಯ್ತು. ಈಗ ಜಿಲ್ಲಾಧಿಕಾರಿ ಅವರು ಈಗ ವಿಡಿಯೋ ತೋರಿಸಿದ್ರು, ಮಾತಾಡೋಕೆ ನೀವು 1 ನಿಮಿಷ ಅಂತೇಳಿ ಬೇರೆ ಕರೆ ತಗೊಂಡಿದ್ರಿ. ಅದರಲ್ಲಿ ಅವರು ಒಂದು ಮಾತು ಹೇಳಿದರು, ಮೊದಲನ GPS ಮಾನಿಟರಿಂಗ್ ಮತ್ತು ರಿಪೋರ್ಟಿಂಗ್ ಸರಿ ಇಲ್ಲದಕ್ಕೋಸ್ಕರ ನಾವು ಹೊಸ ಟೆಂಡರ್ 3 ಕಂಪನಿಯವರಿಗೆ ಕರೆದು ನಾವು ಹೊಸ ಕಂಪನಿಯವರಿಗೆ ಕೊಟ್ಟಿದ್ದೇವೆ ಅಂತೇಳಿ. ಖಂಡಿತ ಒಪ್ತೇವೆ, T4 ಕೊಟ್ಟಿದ್ದೇವಲ್ಲ. ಆವಾಗ ಈ ಹಳೆ GPS ಮತ್ತೆ 2 ಹೊಸ GPS ಹಣ ಕೊಟ್ಟವರು ನಾವು. ಗಾಡಿಗೆ ಅಳವಡಿಸಿ ಅಂತ ಹೇಳಿದವರು ಯಾರು? ಜಿಲ್ಲಾಡಳಿತ ಹೇಳಿದ್ದು ಜಿಲ್ಲೆಯಿಂದ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಅಕ್ರಮವಾಗಿ ಮರಳು ಸಾಗಾಟ ಆಗ್ತಾ ಇದೆ, ಇದನ್ನ ತಡೆಗಟ್ಟಲಿಕ್ಕೋಸ್ಕರನೇ ಮಾಡಿದ್ದು. ಖಂಡಿತವಾಗಿ ನಾವು ಒಪ್ತೇವೆ. ನಾನು ಹೇಳ್ತೇನೆ, ನಿಮ್ಮ ಬಿಲ್ಡಿಂಗ್ ಮನೆಯಲ್ಲಿ ಕಳ್ಳರು ಬರದಾಗೆ CCTV ಮನೆಗೆ ಬಿಟ್ಟು ಮಾಡ್ತೀರಾ, ಅಲ್ಲ ಕಳ್ಳರ ಮುಖಕ್ಕೆ ಹಾಕ್ತೀರಾ ನೀವು? ಎಷ್ಟು ಜನರ ಕಳ್ಳರಿಗೆ ನೀವು ಹಾಕ್ತೀರಿ? ಯಾಕೆ ಹಾಕ್ಬೇಕು? ಅವರಿಗೆ ಅದನ್ನು ಹಿಡಿಬೇಕಂತ ಹೇಳಿದ್ರೆ ಅವರ GPS ಹಾಕಿ ಕೊಡ್ಲಿ, ನಾವ್ ಯಾಕೆ ಹಾಕ್ಬೇಕು? ಧಕ್ಕೆಗಳಿರಲಿ. ನಾವು ಉಡುಪಿ ಜಿಲ್ಲೆಯಿಂದ ಹೊರ ಬರ್ಲಿ ಹೋಗ್ಲಿಕ್ಕೆ ಒಂದು 4-5 ಗೇಟ್ಗಳು ಇರ್ಬೋದು. ಆ ಗೇಟ್ಗಳಲ್ಲಿ ಕಾದು ನಿಂತು ಅವರು ಹಿಡೀಲಿ ವಾಹನಗಳನ್ನು, ನಮ್ಮ ಉಡುಪಿಯಿಂದ ಹೊರಗೆ ಹೋಗುವ ವಾಹನಗಳನ್ನು. ಯಾಕೋಸ್ಕರ ಇಷ್ಟು GPS ಮಾಡಿ ಇಂಥ ಒಂದು ಇದು ಮಾಡಿ GPS ದುಡ್ಡು ಮಾಡಿ ಕೊಡ್ಲಿಕ್ಕೆ ಇದು ಯಾರು ಹಾಕ್ಲಿಕ್ಕೆ ಹೇಳಿದ್ರು? ಮೊದಲ GPS ಹಾಕ್ಲಿಕ್ಕೆ ಹೇಳಿದ ಅವರೇ, 2ನೇ ಸಲ ಹಾಕಿದವರು GPS ಹಾಕಿದಲ್ಲಿ ಇವರೇ. ಇದು ಸತ್ಯಮಾಪನ ಸಭೆಯಿಂದ ಇದು ಸಮಿತಿಯಿಂದ ಅನರ್ಹಗೊಂಡಿದೆ ಅಂತ ಹೇಳಿದಾಗ ಇನ್ನು ಮುಂದೆ ಮರಳುಗಾರಿಕೆ ಸ್ಟಾರ್ಟ್ ಆಗಬೇಕಾದ್ರೆ ಮತ್ತೊಂದು ಕಂಪನಿಗೆ ಟೆಂಡರ್ ಕೊಡ್ತಾರೆ. ಆವಾಗ ಕೂಡ 11,000 ರೂಪಾಯಿ ಖರ್ಚು ಮಾಡಬೇಕು ನಾವು. ಇವರು ಕೊಡ್ತಾರ? ಇವರು 3 GPS ನಾವೆಂತ ಗುಜರಿಗೆ ಹಾಕ್ಬೇಕಾ? ಇದಕ್ಕಿಂತ ಮೊದಲು ಕೂಡ ಇದನ್ನು ಹೇಳಿದ್ದೇನೆ. ಅದಕ್ಕೋಸ್ಕರ ನಾವು ಹೇಳುದು, ನಮಗೆ GPS ಕೂಡ ಅಗತ್ಯ ಇಲ್ಲ. 4-5 ಗೇಟ್ ಉಂಟು, 4-5 ಗೇಟ್ಗಳಲ್ಲಿ ಸಂಬಂಧಪಟ್ಟ ಅಲ್ಲಿ GPS ಹಾಕ್ಲಿ, ಅಥವಾ ಅಲ್ಲಿ CC ಕ್ಯಾಮರಾ ಹಾಕ್ಲಿ, ಅದನ್ನ ನೋಡ್ಕೊಳ್ಳಿ. ಯಾರನ್ನು ಬೇಕಾದ್ರೆ ಅಂತ ಸಂದರ್ಭ ಬಂದ್ರೆ ಇವು 3 ಪಟ್ಟಲ್ಲ 10 ಪಟ್ಟು ದಂಡ ತಕೊಂಡು ಅವರ ಗಾಡಿ ತಗೊಂಡು ಸೀಸ್ ಮಾಡ್ಲಿಕ್ಕೆ ಕೊಡದೆ. ನಂಬಿಕೆ ಇಲ್ವಾ? ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ರಹ್ಮಾವರದಿಂದ ಸರ್. ಹೇಳಿ. ಅಲ್ಲ, ಇದು ಈ ಮರಳಿನ ಸಮಸ್ಯೆ ಯಾಕೆ ಇವರು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಸರ್ಕಾರ, ಜಿಲ್ಲಾಡಳಿತ? ನೋಡಿ, ಸರ್ಕಾರದ್ದೇ ಪ್ರಾಜೆಕ್ಟ್ ಬರ್ತಾ ಇರ್ತದೆ ತುಂಬಾ, ಇಲ್ಲ ಡೈಲಿ ಪ್ರಾಜೆಕ್ಟ್. ಸರ್ಕಾರದ ಪ್ರಾಜೆಕ್ಟಿಗೆ ಮರಳು ಬೇಕು. ಯಾಕೆ ಇವರು ನ್ಯಾಯಯುತವಾಗಿ ಒಂದು ಪರಿಹಾರ ಕೊಡುದಿಲ್ಲ? ಸೀರಿಯಸ್ ಅಂತ ಕೊಡ್ತಾ ಇಲ್ಲ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇರ್ತದೆ. ಇವರು ಹೋರಾಟ ಮಾಡ್ತಾರೆ ಪಾಪ, ಎಷ್ಟು ಜನರದೆಲ್ಲ ಬದುಕಲ್ಲ ಏನಾಗಿದೆ. ಇಲ್ಲ ಸರ್, ಈ ಸರಿ ನಾವು ರೈತರ ಹಾದಿ ಹಿಡಿಬೇಕಾಗಿದೆ. ಈಗ ಲಾರಿ ಮಾಲಕರು ಒಂದೇ ಅಂತ ಹೇಳುದಿಲ್ಲ, ಹೊಯ್ಗೆ ದಾಣಿ ಮಾಲಕರು, ಈ ಬಡ ಜನತೆ ಇವತ್ತು 5 ಲಕ್ಷ ಸಾಲ ಮಾಡಿ ಮನೆ ಕಟ್ಟುವಂತವ್ರು ಇವತ್ತು 15-20 ಲಕ್ಷ ಸಾಲ ಮಾಡ್ತಾ ಇದ್ದಾರೆ. ಯಾರು ಹೊಣೆ? ಅದಕ್ಕೆ ಯಾರು ಹೊಣೆ? ಇವರ ವೈಯಕ್ತಿಕ ದ್ವೇಷಗಳಿಗೆ ನಾವು ಬಲಿಯಾಗ್ತಾ ಇದ್ದೇವೆ. ಇಲ್ಲಿ ಉಡುಪಿ ಜನ ಬಲಿಯಾಗ್ತಾ ಇದ್ದೇವೆ ನಾವು. ಇವ್ರು ಮಾಡ್ಬೇಕು, ಯಾವ ರೀತಿ ಇವ್ರ ಹತ್ರ ಹೋರಾಟ ಮಾಡ್ಬೇಕು? ಹೋರಾಟ ಏನಿಲ್ಲ, ನಮ್ಮ ಜೀವ ಹೋಗೋದಾದ್ರೂ ಸಹಿ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕು. ಇವರು ನೋಡಿ, ಇವ್ರಿಗೆ ಎಷ್ಟು ಒಂದು ಇದು ಅಂದ್ರೆ ಜಿಲ್ಲಾಡಳಿತಕ್ಕೆ ಅಲ್ಲಿ ಬೈಂದೂರಿಗೆ ಇರ್ತಕ್ಕಂಥ ಒಂದು ನೀತಿ ಸಂಹಿತೆಯನ್ನ ಇಡೀ ಉಡುಪಿ ಜಿಲ್ಲೆಗೆ ತಂದಿದ್ದಾರೆ ನಮ್ಮ ಹೋರಾಟನ ಹತ್ತಿಕ್ಕುವ ಸಲುವಾಗಿ.
ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಉಡುಪಿ ಜಿಲ್ಲೆಗೆ ತಂದಿದ್ದಾರೆ ನೀತಿ ಸಂಹಿತೆ. ನನಗುಂಟಾ ಇಲ್ಲಿ ಉಡುಪಿ ಜಿಲ್ಲೆಗೆ ಉಡುಪಿಯಲ್ಲಿ ಯಾರಿಗಾದ್ರೂ ಓಟ್ ಮಾಡ್ಲಿಕ್ಕೆ ಉಂಟಾ? ನಿಮಗುಂಟಾ ಸರ್? ಇಲ್ಲಲ್ಲ. ಶಿವಮೊಗ್ಗದಲ್ಲಿ ಓಟ್ ಮಾಡ್ಲಿಕ್ಕೆ ಇರುದು, ಬೈಂದೂರು ತನಕ ನೀತಿ ಸಂಹಿತೆ ಉಂಟು. ಉಡುಪಿಗೆ ಯಾಕೆ ತಂದ್ರು ಇವರು? ಅವ್ರು ಬರೋದಿಲ್ಲ ನೋಡಿ. ಇದಕ್ಕೆ ನಮ್ಮ ದಯವಿಟ್ಟು ನಾನು ಹೇಳ್ತೇನೆ, ಇದಕ್ಕೆ ಕೆಲವು ನಮ್ಮ ಜನತೆಯದು ಕೂಡ ತೊಂದರೆ ಉಂಟು ಸರ್. ಯಾಕಂತ ಇದನ್ನೆಲ್ಲ ಕರೆಕ್ಟ್ ನೋಡಿ ಮಾಡೋದು ಬಿಟ್ಟು ಒಬ್ಬ T4U ಎಂಬಂತ ಒಂದು ಸಂಸ್ಥೆ ಹೀಗೆ ಸಪೋರ್ಟ್ ಕೊಟ್ಕೊಂಡಿದ್ದೀರಲ್ಲ DC ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಉಡುಪಿ ಜಿಲ್ಲೆ ಜನತೆಯನ್ನ ಒಂದು ಪರಿಹಾರ ಮಾಡಿಕೊಡಿ. ಯಾಕೆ ಇರೋದು ನೀವು? ಜನತೆಗೋಸ್ಕರ ಇರೋದು ನೀವು. ಇವತ್ತು ಟೆಂಡರ್ ಕೊಟ್ಟಿದ್ದೀರಿ. ಇದು ಟೆಂಡರ್, ಇದು ಸರ್ಕಾರಿ ಕಟ್ಟಡಗಳಿಗೆ. ಸರ್ಕಾರಿ ಕಟ್ಟಡ ಮಾಡಬಹುದು, ಬಡ ಜನ ಸಾಯ್ಬೇಕಾ? ಬಡವ ಸಾಯ್ಬೇಕಾ? ಬಡ ಮನೆ ಕಟ್ಲಿಕ್ಕಿಲ್ವಾ? ಬಡ 5 ಲಕ್ಷ ಸಾಲ ಮಾಡುವನು 15 ಲಕ್ಷ ಸಾಲ ಮಾಡಿ ಮುಂದೆ ಒಂದು ದಿವಸ ಬಲ್ಲು ತಗೊಳ್ಬೇಕಾ? ಎಸ್ ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಈಗಾಗಲೇ ಹೇಳಿರುವ ಹಾಗೆ ಮರಳುಗಾರಿಕೆ ಕೂಡ ತುಂಬಾ ತೊಂದರೆ ಆಗ್ತದೆ, ನಿಮಗೂ ಕೂಡ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ನಿಮ್ ಜೊತೆ ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಮರಳುಗಾರಿಕೆ ಸಮಸ್ಯೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೇಳುವ ಪ್ರಕಾರ, ಜಿಲ್ಲಾಡಳಿತ ಹೇಳುವ ಪ್ರಕಾರ, ಜಿಲ್ಲಾಧಿಕಾರಿ ಹೇಳುವ ಪ್ರಕಾರ ಮರಳುಗಾರಿಕೆ ಕಾನೂನು ಆತ್ಮಕ ವ್ಯವಸ್ಥೆಯಲ್ಲಿ ತುಂಬಾ ಕಷ್ಟ ಇದೆ. ಕಾನೂನು ವ್ಯವಸ್ಥೆಯಲ್ಲಿ ಅದಕ್ಕೆ ಆದಂತಹ ಕಾನೂನುಗಳಿದೆ. ಹಾಗಾಗಿ ಮರಳುಗಾರಿಕೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ ಬ್ರೇಕ್ ಬಳಿಕ. ಬ್ರೇಕ್ ಬಳಿಕ ಮರಳುವುದೇ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೆ, ಕರಾವಳಿಯಲ್ಲಿ ಮರಳಿನ ಸಮಸ್ಯೆ ತುಂಬಾ ದೊಡ್ಡದಾಗಿ ಪರಿಣಮಿಸ್ತಾ ಇದೆ. ಇದರಿಂದ ಲಾರಿ ಚಾಲಕ ಮತ್ತೆ ಮಾಲಕರಿಗೆ ತುಂಬಾ ದೊಡ್ಡ ತೊಂದರೆ ಆಗ್ತಾ ಇದೆ. ಹೀಗಾಗಿ ಮೊನ್ನೆ ತಾನೇ DC ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮಾತುಕತೆಯನ್ನ ಮಾಡಿದ್ರು. ಅವರು ಕೂಡ ಹೇಳಿದ್ರು, ಈ ತಿಂಗಳ 15ರವರೆಗೆ ಒಂದು ಮುಕ್ತವಾದಂತಹ ಅವಕಾಶವನ್ನ ಮಾಡಿಕೊಡ್ತೇವೆ, ಮರಳುಗಾರಿಕೆಗೆ ಪುನರ್ ಆರಂಭ ಮಾಡಿಕೊಡ್ತೇವೆ ಅಂತ ಮಾತನ್ನ ಹೇಳಿದ್ರು. ಆದ್ರೂ ಕೂಡ ಮಾತಿಗೆ ತಪ್ಪಿದ್ರು. ಹೀಗಾಗಿ ಲಾರಿ ಮಾಲಕರು ಏನಿದ್ದಾರೆ ಎಲ್ಲರೂ ಸೇರ್ಕೊಂಡು ಲಾರಿಯನ್ನ ಬಂದ್ ಮಾಡಿರುವಂತದ್ದು. ಯಾವುದೇ ರೀತಿಯಾಗಿ ಟೆಂಪೋ ಆಗಿರ್ಬೋದು, ಲಾರಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಚಲನೆ ಇಲ್ಲೂ ಇರೋದಿಲ್ಲ. ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಎಸ್ ಚಂದ್ರ ಪೂಜಾರಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಈಗಾಗಲೇ ಕರಾವಳಿಯಲ್ಲಿ ಕೂಡ ತೊಂದರೆ ಜಾಸ್ತಿ ಆಗ್ತಾ ಇದೆ. DC ಅವರು ಹೇಳುವ ಪ್ರಕಾರ ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ಕಾನೂನು ಕಟ್ಟಡಗಳನ್ನ ಮೀರಿ ಹೋಗುವಂತಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾನೆ. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕರೆ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಾನು ಉದ್ಯಾವರದಿಂದ ಅರುಣ್ ಅಂತ ಸರ್. ಹೇಳಿ. ಈಗ ಪ್ರತಿ ವರ್ಷದಲ್ಲಿ ಇವರು GPS ಅಂತ ಹಾಕ್ತಾರೆ ಸರ್. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. GPS ಅವರು ಈ ಸಲ ಕೂಡ ಅವರಿಗೆ ಕೊಡ್ತಾರೆ, ಇವರು T4U ಸಂಸ್ಥೆಯವರಿಗೆ ಅಥವಾ ಬೇರೆಯವರಿಗೆ ಒಂದು ಟೆಂಡರ್ ಕರೆದು ಕೊಡ್ತಾರ? ಅಂದ್ರೆ ಅಂತ ಒಂದು ಕಳಪೆ ಮಟ್ಟದ GPS ನಮ್ಗೆ ಬೇಡ ಸ್ವಾಮಿ. ಯಾಕಂದ್ರೆ ನಾವು ಟಿಪ್ಪರಿಗೆ ಹಾಕಿ ಕೂಡ ಧಕ್ಕೆಯಲ್ಲಿ ಬಂದು ಅರ್ಧ ಗಂಟೆ ನಿಂತಾಗ ಇವ್ರು ನಮ್ಗೆ ಏನ್ ಹೇಳ್ತಾರೆ, ನಿಮ್ಮ ಗಾಡಿ ವೈಲೇಷನ್ ಆಗಿದೆ ಅಂತ. ಲಾರಿಗೆ ಅವರು 15,000 ಪೆನಾಲ್ಟಿ, ದೊಡ್ಡ ಗಾಡಿ 20,000 ಅಂತ ಹೇಳಿ ಹಾಕಿದ್ದಾರೆ. ಹಾಗಾದ್ರೆ ಜಿಲ್ಲಾಡಳಿತ ಅವರು ನಮ್ಮ ರಕ್ತವನ್ನು ಹೀರುದು ಇಂಥವಲ್ಲ GPS ತಕೊಂಡ್ ಬಂದ್ಕೊಂಡು? ಅವರದ್ದು ನಡಿಬೇಕಲ್ಲ ಸರ್. ಈ ಸಲ ನಾವು ಖಂಡಿತ ಹೇಳ್ತಿದ್ದೇವೆ, ಲಾರಿ ಮಾಲಕ ಚಾಲಕ ಸಂಘದವರಲ್ಲಿ ಕುತ್ಕೊಂಡಿದ್ದೇವೆ. ಅವರಿಗೆ ಒಂದು ನೇರವಾಗಿ ನನ್ನ ಒಂದು ಕ್ವಶನ್ ಏನ್ ಕೇಳಿದ್ರೆ, ನಾವು T4U ಸಂಸ್ಥೆಯ GPS ಅನ್ನು ಹಾಕುದಿಲ್ಲ. ಇಲ್ಲ, ನಮ್ದು ಅದೇ. ನಾವು ಮೊನ್ನೆ ಆದ್ರೆ DC ಅವರು ಇವತ್ತು ಈ ಉಡುಪಿಯಲ್ಲಿ ಬಹುದೊಡ್ಡ ಸಮಸ್ಯೆ ಮರಳಿಲ್ಲ ಅಂತ ಹೇಳಿ ಆ ಸಮಸ್ಯೆಯನ್ನೆಲ್ಲ ಬದಿಗೊತ್ತಿ T4U GPS ಅನ್ನು ವಿಚಾರವಾಗಿ ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ. ಏನು ಯಾವ ರೀತಿ ಸಂಬಂಧ ಅಂತ ಗೊತ್ತಿಲ್ಲ. ಲಾರಿಯ ಒಂದು GPS ಅನ್ನು ತೆಗೆದು ಅದರ ಹೊರಗೆ ಇಸ್ರೇಲ್ ಮಾದರಿ ಇದೆ, ಒಳಗೆ ಚೈನಾ ಮೇಡ್ ಇದೆ. ಯಾವ ನೋಡಿ, ಕಳಿಸಿದ್ದಾರೆ ಇವರು ನಮ್ಮನ್ನ ಉಡುಪಿ ಜನತೆನ ಇವರು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಇವ್ರೆ ನೋಡಿ, ಒಂದ್ ಲೋಡ್ ನಾವು ಸ್ಯಾಂಡ್ ನಮ್ಮ ಒಂದು ಕಿಲೋಮೀಟರ್ ಅಲ್ಲಿ ಒಂದು ಸ್ಯಾಂಡ್ ತರ್ಲಿಕ್ಕೆ ಪರ್ಮಿಟ್ ಬೇಕು, ವಿತ್ ಬಿಲ್ ಬೇಕು, ಎಲ್ಲ ಬೇಕು. GPS ಕೊಟ್ಟಿದ್ದಾರೆ, ಒಂದು MRP ಇಲ್ಲ, ಬಿಲ್ ಇಲ್ಲ, ಅದು ಚೈನಾ ಮೇಡ್. ಯಾರು ಮೋಸ ಮಾಡಿದವರು? ಈಗ ಮೋಸ ಮಾಡ್ತಾ ಇರೋದು ಯಾರು? ಕಳ್ರಿ ಯಾರು? ಇಲ್ಲಿ ಜಿಲ್ಲೆ ಜನತೆಗೆ ಮೋಸ ಮಾಡ್ತಾರೆ ಇವರು ಆನ್ಸರ್ ಮಾಡ್ಲೇಬೇಕು. ಯಾಕಂದ್ರೆ ಇವರು ಇಡೀ ಜಿಲ್ಲೆಗೆ ಮೋಸ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಯವರು. ಯಾಕಂದ್ರೆ T4U GPS ಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದಾರೆ ಇವರು.
ನಾನಿದ್ದೇನೆ ಹೆದರಬೇಡಿ ಅನ್ನುವ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾ ಇದ್ದಾರೆ. ಎಸ್ ಅರುಣ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ಮಾತಾಡ್ತಾ ಇದ್ವಿ, ಈಗ ಏನು ಮರಳು ಸಮಸ್ಯೆಯಿಂದ ನೀವು ಕೂಡ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀರಾ. ಈಗಾಗಲೇ ಲಾರಿಯನ್ನ ಬಂದ್ ಮಾಡಿ, ಟೆಂಪೋನ ಬಂದ್ ಮಾಡಿ ನೀವು ಚಾಲನೆಯನ್ನ ಮಾಡದೇ ಇರುವಂತದ್ದು, ಈ ರೀತಿಯಾದಂತಹ ಒಂದು ಬಂದನ್ನು ತೋರಿಸ್ತಾ ಇದ್ದೀರಿ. ಹಾಗಾದ್ರೆ ಇದಕ್ಕೂ ಕೂಡ ಜಿಲ್ಲಾಡಳಿತ ಬಗ್ಗದಿದ್ರೆ, ಸರಿಯಾದಂತಹ ನಿಯಮವನ್ನ ಅಥವಾ ಜಾರಿಗೊಳಿಸ್ತಾ ಇದ್ರೆ ಮುಂದಿನ ನಡೆ ಏನಾಗಿರುತ್ತದೆ? ಇದು ನಾವು ಅವತ್ತು ಹೇಳಿದ್ದೇವೆ, ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಾಣದೇ ಇದ್ದಲ್ಲಿ ಖಂಡಿತವಾಗಿ ನಾವು ಮುಂದಿನ ಕೆಲವು ದಿನಗಳಲ್ಲಿ ಒಂದು ಉತ್ತಮ ಜೋರಾಗಿ ಉಗ್ರ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ 1-2 ವರ್ಷದ ಹಿಂದೆ ಜಿಲ್ಲೆ ಒಂದು ದೊಡ್ಡ ಒಂದು ಹೋರಾಟವನ್ನು ಕಂಡಿದೆ. ಉಡುಪಿಯ ಫುಲ್ಲು ಎಲ್ಲ ಅವ್ಯವಸ್ಥೆ ಆಗುವಂಥ ರೀತಿಯಲ್ಲಿ ನಾವು ಒಂದು ಹೋರಾಟ ಮಾಡಿದ್ದೇವೆ. ಹೋರಾಟ ಅಲ್ಲ, ನಾವು ಬರೀ ನಡೆದುಕೊಂಡು ಬಂದದ್ದು ಮಾತ್ರ. ನಮ್ಮೊಟ್ಟಿಗೆ ಬೆಂಬಲಿಗರಾಗಿ ಉಡುಪಿ ಜಿಲ್ಲೆಯ ಸರ್ವ ಜನರು ನಮ್ಮೊಂದಿಗೆ ಸೇರಿದ್ರು. ಇದೇ ಥರದ ಇನ್ನೊಂದು ಹೋರಾಟ ನಾವು ಮಾಡ್ತೇವೆ. ಅತಿ ಉಗ್ರವಾದ ಒಂದು ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಇದರಿಂದ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಅದಕ್ಕೆ ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತ ಹೊಣೆ ಅಂತ ಹೇಳಲಿಕ್ಕೆ, ಅದರಲ್ಲಿ ಹೆಚ್ಚು ಕಡಿಮೆ ಆದರೆ ನಮ್ಮ ಜೀವ ಹೋದರೂ ಸಹ ಇಂಥ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ. ಮಳೆ ಬರಲಿ, ಬಿಸಿಲು ಬರಲಿ, ಏನೇ ಬರಲಿ, ರಾತ್ರಿ ಆದಂಥ ಒಂದು ಪ್ರತಿಭಟನೆ ನಾವು ಮಾಡ್ತೇವೆ. ಯಾಕಂತ ಹೇಳಿದರೆ ಈಗ ಬಸವ ಕಲ್ಯಾಣ ಯೋಜನೆ ಅಂತೇಳಿ ಮನೆ ಕಟ್ಟುವ ಒಂದು ಕಾರ್ಯಕ್ರಮ ಉಂಟು. 1 ಲಕ್ಷ ರೂಪಾಯಿ, 1,20,000 ರೂಪಾಯಿ ಹಣ ಕೊಡ್ತಾರೆ. ಈ 1,20,000 ರೂಪಾಯಿ ಸರ್ಕಾರ ಕೊಡುವಂಥ ಹಣ ಬರೀ ಒಂದು ಮರಳಿಗೆ ಸಾಕಾಗೋದಿಲ್ಲ. ಈ ಥರ ಒಂದು ಪಂಚಾಂಗ ಆಗಲಿ ಅಥವಾ ಗಾರೆ ಕೆಲಸ ಆಗಲಿ, ಕೆಂಪುಗಲ್ಲು ಅಥವಾ ಸ್ಲ್ಯಾಪು ಅಥವಾ ಹಂಚು ಹಾಕೋದಕ್ಕೆ ಯಾವುದಕ್ಕೆ ಬೇರೆ ಎಲ್ಲಿಂದ ಹಣ ತರಬೇಕು? ಇದಕ್ಕೋಸ್ಕರ ಬರೀ ಮೊದಲನೇ ಒಂದು 1,500 ರೂಪಾಯಿಗೆ 1 ಯೂನಿಟ್ ಮರಳು ಸಿಗುವಂಥದ್ದನ್ನು ಈಗ 3 ಯೂನಿಟ್ಗೆ 20,000 ರೂಪಾಯಿ ಕೊಟ್ಟು ತಗೊಳ್ತಿದ್ದಾರೆ ಉಡುಪಿಯ ಜನತೆ. ದಯವಿಟ್ಟು ಉಡುಪಿಯ ಜನತೆ ಒಂದು ವಿನಂತಿ ಮಾಡ್ಕೊಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಒಂದು ಬೆಳ್ಳುಳ್ಳಿ ನೀರುಳ್ಳಿಗೆ ಅಥವಾ ಇದಕ್ಕೆ ಸಂಬಂಧಪಟ್ಟ ನಾವು ಇತರ ವಸ್ತುಗಳಿಗೆ 1 ರೂಪಾಯಿ 2 ರೂಪಾಯಿ ಏರಿದಾಗ ನಾವು ಪ್ರತಿಭಟನೆ ಮಾಡ್ತೇವೆ. ಇಂಥ ಒಂದು ಮರಳಿಗೆ 20,000ರಿಂದ 25,000 ರೂಪಾಯಿ 3 ಯೂನಿಟಿನ ಹೊಯ್ಗೆಗೆ ನಾವು ಕೊಡುವ ಸಂದರ್ಭದಲ್ಲಿ ಯಾಕೆ ಇನ್ನೂ ಕೂಡ ಮುಂದೆ ಸುಮ್ಮನೆ ಕೂತ್ಕೊಂಡಿದ್ದೀರಿ? ನಮ್ಮ ಹೋರಾಟಕ್ಕೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸಬೇಕಾಗಿ ಉಡುಪಿಯ ಜನತೆ ನಾನು ವಿನಂತಿ ಕೇಳ್ತೇನೆ. ಈಗ ನೀವು ಲಾರಿ ಮಾಲಕರಾಗಿದ್ದೀರಿ, ನೀವು ಪ್ರತಿಭಟನೆಗೆ ಇಳಿದಿರುವಂತದ್ದು. ಆದ್ರೆ ಮರಳನ್ನ ತೆಗೆಯುವಂತವರು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ, ಕೊಟ್ಟರು ಕೂಡ ಅಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ. ಹಾಗಾದ್ರೆ ಅವರಿಗೆ ಇರದೇ ಇರುವಂತಹ ಸಮಸ್ಯೆ ನಿಮ್ಗೆ ಯಾಕೆ ಕಾಡ್ತಾ ಇದೆ ಅನ್ನೋದು? ನಮಗೆ ನಾವು ಮರಳು ಸಾಗಾಟ ಮಾಡಿ, ಮರಳು ಅಥವಾ ಇನ್ನಿತರ ನಿರ್ಮಾಣ ಕಾರ್ಯದ ವಸ್ತುಗಳನ್ನು ಸಾಗಾಟ ಮಾಡುವವರು. ನಮಗೆ ಮರಳು ಇದ್ದರೆ ಮಾತ್ರ ಈ ಥರ ನಾವು ಬಿಲ್ಡಿಂಗ್ ಮೆಟೀರಿಯಲ್ಸ್ ನಮಗೆ ಸಪ್ಲೈ ಮಾಡಲಿಕ್ಕಾಗ್ತದೆ. ಮರಳಿನವರು ಯಾಕೆ ಬರ್ತಾ ಇಲ್ಲ ಅಂತೇಳಿ ಒಂದು ದಿವಸ ಮಾಧ್ಯಮದಲ್ಲಿ ಮರಳುಗಾರನ್ನು ಒಂದು ದಿವಸ ಇಲ್ಲಿ ಕುತ್ಕೊಳ್ಳುವಂಥದ್ದು ವ್ಯವಸ್ಥೆಯನ್ನು ಮಾಡಬೇಕು. ಅವರ ಹತ್ರ ಇದರ ನೇರ ಪ್ರಶ್ನೆಯನ್ನು ಅವರ ಹತ್ರ ಕೇಳಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ಮರಳಿನವರು ಅದಕ್ಕೂ ಕೂಡ ಒಂದು ಜಿಲ್ಲಾಡಳಿತ ಕಾರಣ ಉಂಟು. ಯಾಕಂತ ಹೇಳಿದ್ರೆ ಮೊದಲು ಪರ್ಮಿಟ್ ಅನ್ನು ಸಾಕಷ್ಟು ಬೇಕಾದಾಗೆ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಆ ಮೊದಲ ಸಂದರ್ಭದಲ್ಲಿ ಮರಳುಗಾರರಿಂದ ಕೆಲವು ಅಕ್ರಮಗಳಾಗಿದೆ. ಅದಕ್ಕೋಸ್ಕರ ಈ ವ್ಯವಸ್ಥೆಗೆ ಎಲ್ಲ ಪ್ರಥಮ ಕಾರಣ ಅದನ್ನು ಕೂಡ ಒಂದು ಹೇಳ್ಬೋದು. ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್ ನಮಸ್ತೆ, ನಿಮ್ಮ ಹೆಸರು? ದಕ್ಷಿಣ ಜಿಲ್ಲೆ ಗಂಗಾಧರ ಪೂಜಾರಿ. ಹೇಳಿ ಸರ್. ಅಲ್ಲ, ಇಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಏನಂತ ವಿಷಯ ಹೇಳಿದ್ರೆ, ನಮ್ದು ಅಲ್ಲಿ ಕೋರ್ಟ್ನಲ್ಲಿತ್ತು ಉಡುಪಿ ಜಿಲ್ಲೆ. ದಕ್ಷಿಣ ಜಿಲ್ಲೆಯಲ್ಲಿ ಯಾವ್ದು ಕೋರ್ಟ್ನಲ್ಲಿ ಯಾವ್ದಿರ್ಲಿಲ್ಲ. ಹೋದ ವರ್ಷ ನೋಡಿದ್ರೆ ದೇಶಿಯವರು ಒಂದು ಕಾನೂನು ಜಿಲ್ಲಾಡಳಿತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಪ್ರತ್ಯೇಕ ಮರಳು ದಕ್ಷಿಣ ಜಿಲ್ಲೆಗೆ ಉಡುಪಿ ಜಿಲ್ಲೆಗೆ. ಆದ್ರೂ ಜಿಲ್ಲಾಡಳಿತ ಒಂದು ಕಾನೂನು ತಂದಿದೆ, GPS ಮಾಡ್ಲೇಬೇಕಂತ. 10,000 ಗಾಡಿಯವರಿಗೆ 10,000 ಕಟ್ಟು SPಗೆ ವಾಟರ್ ಗಾಡಿಯನ್ನು ಇಡಿ ಅಂತ. ಅದು ಜಿಲ್ಲಾಡಳಿತದ ಕಾನೂನು. ಪಾಪ ಅವರಿಗೆ 25,000 ಕಂತು ಕಟ್ಟಲಿಕ್ಕೆ ಹೇಳ್ತು ತಿಂಗಳಿಗೆ. ಇದನ್ನು ಮಾಡ್ಲೇಬೇಕು ಅವರು. ಅವರಿಗೆ ಒಟ್ಟಿಗೆ ಒಂದು ಅನ್ನ ತಿನ್ನೋದಾದ್ರೆ ಅದು ಕೊಡ್ಲೇಬೇಕು, ಬದುಕಬೇಕಂತ ಮಾಡ್ಲೇಬೇಕು. ಕಮಾಯಿ ಮಾಡಿದ್ದಾರೆ. ಖಾಲಿ 1 ತಿಂಗಳಲ್ಲಿ GPS ಉಂಟಾ? ಎಲ್ಲಿ ಹೋಗಿದೆ ಆ GPS? ಇಲ್ಲ, ಅದರ ಲೆಕ್ಕನೇ ಇಲ್ಲ. ಅದು ಹೋಗಿ ಆಗಿದೆ. ಅದು ಬಿಡಿ, ಇಲ್ಲಿ DC ಜಗದೀಶ್ ಇರುವಾಗ ಕೊಟ್ಟದ್ದು ಪರ್ಮಿಟ್ಗೆ 1,000, ಇಲ್ಲಿಂದ ಮುಂದೆವರೆಗೆ ಮಾತ್ರ ಹೋಗ್ಲಿಕ್ಕೆ, ಅಡ್ಡ ತಿಡ್ಡ ಹೋಗ್ಲಿಕ್ಕಿಲ್ಲ. ವಾಟರ್ ಹಿಡಿಬೇಕು ಗಾಡಿಯನ್ನು. ಅಂದ್ರೆ ರೋಡ್ ಸೈಡ್ ನಲ್ಲಿ ಇಡುವುದು. ಅದನ್ನು ಕೇಳಲಿಕ್ಕೆ ಏನು ಹೋಗ್ಲಿಲ್ಲ. ಲಾರಿ ಮಾಲೀಕರ ಮಿಸ್ಟೇಕ್ ಇದು.
ಅವರು ಧರಣಿಗೆ ಉಡುಪಿ ಜಿಲ್ಲೆ ದಕ್ಷಿಣ ಜಿಲ್ಲೆಯಲ್ಲಿ ನಿಲ್ಲಿಲ್ಲ ಯಾರು. ಹ್ಮ್ 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 ಅವರಿಗೆ ಅಂದ್ರೆ ನನ್ಗೆ ಅನುದಾನ ಮಾಡ್ಬೇಕು. 3 ಅವ್ರು ನಿಂತ್ರೆ ನಾನು ಇಡೆಲ್ಲ ಒಂದು ಟ್ರಿಪ್ ಹಾಕಿ 1,000 ಜಾಸ್ತಿ ಮಾಡ್ತೇನಂತ. ನಿಜ ನಮ್ಗೆ ಲಾರಿ ಇಲ್ಲ, ಹ್ಮ್ ಹ್ಮ್ ಆದ್ರೂ ಅವ್ರಿಗೆ 1,500 2,000 ಬಾಡಿಯಲ್ಲಿ ದುಡ್ಡು ಅವರು ಗಾಡಿಯವರು. ಈಗಿನ ಕಾನೂನು ಸರ್ಕಾರಿ ಹಾಗೆ ಕಾನೂನು ಡಿಸಿ ಅವ್ರದ್ದು ನವರದಲ್ಲಿ. ಇವರು ಹೇಳುವುದು ಪರಿಸರ ಜಾನಿಗಳು ನಿಮ್ಮ ಟಿವಿಯಲ್ಲಿ ಕುಂತು ಇದು ಪರಿಸರಕ್ಕೆ ಹಾನಿ ಇದನ್ನು ಹೇಳುವುದು ಅಷ್ಟೇ. ನಾನೇ ಪರಿಸರವಾದಿಗೆ ಹೇಳ್ತೇನೆ, ನನ್ನಲ್ಲಿ 2 ದೋಣಿ ಉಂಟು, 1 ದಕ್ಕೆ ಉಂಟು, ಹಣ ಬೇಡ ನೀವು ನಡೆಸಿಕೊಳ್ಳಿ. ಅಂದ್ರೆ ಒಂದು ಗಾಡಿಯಲ್ಲಿ ಸಿರುವುದು 100 ರೂಪಾಯಿ ಮಾತ್ರ. ಓಕೆ ಸರ್, ಓಕೆ ಸರ್, ಓಕೆ. ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ಹೇಳಿರುವಂತೆ ಹಾಗಾದ್ರೆ ಮುಂದಿನ ನಡೆ ಯಾವ ರೀತಿ ಆಗಿರುತ್ತೆ? ಈಗ ನಾರ್ಮಲ್ ಆಗಿ ಒಂದು ಶಾಂತ ರೀತಿಯಾಗಿ ಲಾರಿಯನ್ನ ಬಂದ್ ಮಾಡಿ ನಿಮ್ಮ ಪ್ರತಿಭಟನೆಯನ್ನ ತೋರಿಸ್ತಾ ಇರುವಂತದ್ದು, ಇದಕ್ಕೂ ಕೂಡ ಜಿಲ್ಲಾಡಳಿತ ಬಗ್ಗದಿದ್ರೆ ಅಥವಾ ಏನು ಕಾನೂನು ಇದೆ ಇದನ್ನ ಸಡಿಲಗೊಳಿಸದೇ ಇದ್ರೆ ಮುಂದಿನ ನಡೆ ಏನಾಗಿರುತ್ತೆ ರಾಘವೇಂದ್ರ ಅವರು? ಇಲ್ಲ, ನಾವು ನೋಡಿ, ಈಗ ತಾಳ್ಮೆನ ನಾವು ಈಗ ಚಂದ್ರ ಪೂಜಾರಿ ಅವರು ಹೇಳಿದ್ರು 2 ವರ್ಷದ ಹಿಂದೆ ಒಂದು ಪ್ರತಿಭಟನೆ ಮಾಡಿದ್ವಿ ಅಂತೇಳಿ. ಎಷ್ಟು ಚಂದವಾಗಿ ಮಾಡಿದ್ವಿ ಅಂದರೆ ಯಾರಿಗೂ ತೊಂದರೆ ಇಲ್ಲದಾಗ ಮಾಡಿದ್ವಿ. ಯಾರಿಗೂ ತೊಂದರೆ ಕೊಡ್ಬೇಕಂತ ನಮ್ಮ ಉದ್ದೇಶ ಅಲ್ಲ, ಆದರೆ ಪ್ರತಿಭಟನೆ ನೀವು ಮಾಡಿ ಅಂತೇಳಿ ಇವರು ಆಹ್ವಾನ ಕೊಡ್ತಾ ಇದ್ದಾರೆ ನಮಗೆ. ಮಾಡಿ, ನೀವು ಮಾಡಿ, ನಾವು ಲಾಭ ತಗೊಳ್ತೇವೆ ಮಾಡಿ ಅನ್ನೋ ರೀತಿಯಲ್ಲಿ ನಮಗೆ ಕರಿತಾ ಇದ್ದಾರೆ ಒಂಥರ. ಹಾಗಾಗಿ ಈಗ ನಾವು ಲಾಸ್ಟ್ ಮೊಮೆಂಟಲ್ಲಿ ಇದ್ದೇವೆ ಸರ್. ಮಾಡು ಇಲ್ಲವೇ ಮಡಿ. ಇಲ್ಲಾಂದ್ರೆ ನೋಡಿ ಸರ್, ಒಂದು ಪ್ರತಿಭಟನೆ ಮಾಡ್ತೇವೆ, ಅದಕ್ಕೂ ಆಗಲಿಲ್ಲ ಅಂದರೆ ಈಗ ಹೊರ ಜಿಲ್ಲೆಗಳಲ್ಲಿ ರೈತರು ಒಂದು ಹಾದಿಯನ್ನು ಹಿಡಿದ್ರು, ಆ ಹಾದಿಯನ್ನು ಈಗ ನಾವು ಲಾರಿ ಮಾಲಕರು ಹಿಡಿಯುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಇದು 100%. ಮತ್ತು ನಾನು ಉಡುಪಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ನಾವು ಕಾನೂನು ಕೈ ತಗೊಳ್ಳೋದಿಲ್ಲ. ನಮಗೆ ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತೇವೆ. ನಮಗೆ ಪರ್ಮಿಷನ್ ಕೊಡಬೇಕು. ನಮಗೆ ಏನಾದರೂ ಒತ್ತಡದ ಮೇಲೆ ನಮ್ಮನ್ನು ಶಿಕ್ಷೆ ಮಾಡಬೇಕು ಅಥವಾ ನಮ್ಮನ್ನು ಒಳಗಾಕಬೇಕು, ಹೊಡಿಬೇಕು, ಬಡಿಬೇಕು, ಲಾಠಿ ಚಾರ್ಜ್ ಮಾಡಬೇಕು ಅಂತ ಉದ್ದೇಶವೇನಾದರೂ ಇದ್ದರೆ ನಾವು ವೈಯಕ್ತಿಕವಾಗಿ ಬರೆದು ಕೊಡ್ತೇವೆ. ನಮ್ಮನ್ನು ನಡು ಬೀದಿಯಲ್ಲಿ ಶೂಟ್ ಮಾಡಿ ಬಿಡಿ, ನಮ್ಮನ್ನು ಒಳಗಾಕಿ ಇನ್ನೂ ಅಷ್ಟು ನಮ್ಮ ಹೆಂಡತಿ ಮಕ್ಕಳ ಜೀವನ ಹಾಳಾಗ್ತದೆ, ಅದು ಆಗೋದು ಬೇಡ. ನೀವು ನಮ್ಮನ್ನು ಮಧ್ಯ ರಸ್ತೆಯಲ್ಲಿ ಶೂಟ್ ಮಾಡಿ ಬಿಡಿ, ನಾವು ಬರೆದು ಕೊಡ್ತೇವೆ. ನಾವು ಇದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಅಂತ, ನೀವು ಯಾವುದೇ ರೀತಿ ಕಾನೂನಿಗೆ ನೀವು ಇದಾಗೋದಿಲ್ಲ, ನಾವು ಬರೆದು ಕೊಡ್ತೇವೆ. ಇಲ್ಲ ಅಂದರೆ ನಮಗೆ ನ್ಯಾಯಯುತವಾದ ನಮ್ಮ ಹೋರಾಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಸ್ಪಂದನ ವಾಹಿನಿ ಮೂಲಕ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಎಸ್, ಚಂದ್ರ ಪೂಜಾರಿ ಅವರೇ, ಕಡೆಯದಾಗಿ ಮರಳಿನ ಸಮಸ್ಯೆಯಿಂದ ನೀವು ಕೂಡ ತುಂಬಾ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ಕಡೆಯದಾಗಿ ಏನು ಹೇಳ್ತೀರಾ? ಕಡೆಯದಾಗಿ ನಮಗೆ ಜಿಲ್ಲಾಡಳಿತ ಯಾವುದೇ ರೀತಿಯ ಒಂದು ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ನಮಗೆ ಇದು ಸಡಿಲಗೊಳಿಸಿ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಊಟ ಮಾಡಲಿಕ್ಕೆ, ನಮಗೆ ಇದೆಂತ ಹೇಳ್ತಾರೆ, ಬಿರಿಯಾನಿ ತಿಂದಿದ್ರು ಸಹ ಗಂಜಿ ಊಟ ಮಾಡುವ ಅಂತೇಳಿ, ಹಾಗೆ ನಮಗೆ ಯಾವುದು ಇದಿಲ್ದಿರೋ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನ ಸಾಗಿಸಲಿಕ್ಕೆ ಒಂದು ಉಡುಪಿಯ ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕಡಿಮೆ ದರದಲ್ಲಿ ಮರಳು ಸಿಗುವ ಹಾಗೆ ಮಾಡಬೇಕು. ಅದಕ್ಕೆ ನಮ್ಮ ಉಡುಪಿ ಜಿಲ್ಲೆಯ ಜನತೆಯು ಕೂಡ ಎಲ್ಲರೂ ಸಹಕಾರ ನೀಡಬೇಕು. ಯಾಕಂತ ಹೇಳಿದರೆ ಇದು ಒಬ್ಬರ ಸಮಸ್ಯೆ ಅಲ್ಲ, ಇದು ಖಂಡಿತವಾಗಿ ಲಾರಿ ಮಾಲಕರ ಸಮಸ್ಯೆಗಳು ಮಾತ್ರ ಅಲ್ಲ, ಇದರೊಂದಿಗೆ ಇಂಜಿನಿಯರ್ಸ್ ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು, ಅಥವಾ ಹಾರ್ಡ್ವೇರ್ ಒಂದಕ್ಕೊಂದು ರಿಲೇಟೆಡ್ ಎಲ್ಲವೂ, ಹೋಟೆಲ್ ಮಾಲಕರಿಂದ ಹಿಡಿದು ಗೂಡಂಗಡಿ, ಬಸ್ಸು ಚಾಲಕರಿಗೆ, ಇದು ಬಸ್ಸಿನವರಿಗೆ ಕೂಡ ಈ ಕಲೆಕ್ಷನ್, ರಿಕ್ಷಾ ಚಾಲಕರಿಗೆ ಎಲ್ಲರಿಗೂ ಸಮಸ್ಯೆ ಆಗಿದೆ. ಈ ಖಾಲಿ ಒಂದು ಮರಳಿನಿಂದ ಈ ಉಡುಪಿ ಜಿಲ್ಲೆಯ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸಬಹುದು. ಖಂಡಿತವಾಗಿಯೂ ಆದಷ್ಟು ಬೇಗ ನಾವು ಒಂದು ಭರವಸೆ ಉಂಟು, ಜಿಲ್ಲಾಧಿಕಾರಿಗಳು 15 ತಾರೀಕು ಕೊಡ್ತಾರೆ ಅಂತೇಳಿ. ನಮ್ಮ ಭರವಸೆಯನ್ನು ಹುಸಿ ಮಾಡಿದರೆ ನಾವು ಖಂಡಿತವಾಗಿಯೂ ನಾವು ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆದಷ್ಟು ಬೇಗ ನಮ್ಮ ಲಾರಿ ಮಾಲಕರ ಒಂದು ಕಷ್ಟವನ್ನು ಮನಗಂಡು ನಮಗೆ ಒಳ್ಳೆ ರೀತಿಯ ಒಂದು ಪರಿಹಾರ ಕೊಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ತಾ, ತಪ್ಪಿದ್ದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಉಡುಪಿ ಜಿಲ್ಲೆಗೆ, ಉಡುಪಿ ಬಂದ್ಗೆ ಕೂಡ ಕರೆ ಕೊಡಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸಿದ್ಧರಿದ್ದೇವೆ. ಇದರಿಂದ ಏನಾದರೂ ನಾವು ಹೆದರುವುದಿಲ್ಲ. ನಮ್ಮನ್ನು ರಾಘವೇಂದ್ರ ಶೆಟ್ಟಿ ಅವರು ಹೇಳಿದರು ಶೂಟ್ ಮಾಡಿ ಅಂತೇಳಿ, ಅದನ್ನೇ ನಾನು ಹೇಳ್ತೇನೆ, ನಮ್ಮ ಎಲ್ಲರನ್ನು ಬೇಕಿರೋ ಗುಂಡಿಗೆಲ್ಲ ದೊಡ್ಡ ಬಾಂಬೆ ಹಾಕಿ ನಾವು ಪ್ರತಿಭಟನೆ ಮಾಡೋ ಜಾಗದಲ್ಲಿ ದೊಡ್ಡ ಬಾಂಬ್ ಹಾಕಿ ಎಲ್ಲರನ್ನು ಕೊಂದುಬಿಡಿ, ನಾವು ಅದಕ್ಕೆ. ಯಾಕಂತ ಹೇಳಿದ್ರೆ ಇದನ್ನು ನಾವು ಖಂಡಿತವಾಗಿ ನಾವು ಮಾಡಿ ತೋರಿಸ್ತೇವೆ. ಯಾಕಂದರೆ ಒಬ್ಬರು ಹೇಳೋದು ಬಾಯಿಂದ ಹೇಳೋದಲ್ಲ, ಇದು ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೇನೆ. ಇಂಥ ಒಂದು ವ್ಯವಸ್ಥೆಗೆ ನಮಗೊಂದು ಕಡಿವಾಣ ಹಾಕಿ ಒಳ್ಳೆ ರೀತಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಹೊಯ್ಗೆ ಮಾಡುವ ಹಾಗೆ ಒಂದು
ಒಂದು ವ್ಯವಸ್ಥಿತ ಒಂದು ಮಾಡಬೇಕು ಅಂತೇಳಿ ನಮ್ಮ ಒಂದು ಹೋರಾಟಕ್ಕೆ ಉಡುಪಿಯ ಸರ್ವ ಜನರು ನಮಗೊಂದು ಬೆಂಬಲ ಕೊಡಬೇಕು. ಯಾಕಂತ ಹೇಳಿದ್ರೆ ಈ ವ್ಯವಸ್ಥೆ ಇದು ನಮ್ಮ ಉಡುಪಿ ಮಂಗಳೂರಿನಲ್ಲಿ ಅಲ್ಲದೆ ಬೇರೆ ಎಲ್ಲಿಯಾದರೂ ಆಗಿದ್ರೆ 1 ತಿಂಗಳು ಮರಳು ಬಂದಾಗಿದ್ರೆ ಜನರು ದಂಗೆ ಎದ್ದು ಉಂಟಲ್ಲ ಬೆಂಕಿ ಆಗ್ತಿದ್ರು. ಇಂಥ ಒಂದು ಪರಿಸ್ಥಿತಿ ಆಗ್ತಿತ್ತು. ಆದರೆ ಉಡುಪಿಯ ಜನರು ಬುದ್ಧಿವಂತರ ಜಿಲ್ಲೆ ಅಂತೇಳಿ ಹೆಸರಿದ್ದ ಕಾರಣ ದಡ್ಡರನ್ನಾಗಿ ಮಾಡಿದ್ದಾರೆ. ಒಂದು ಆದಷ್ಟು ಬೇಗ ಇದಕ್ಕೊಂದು ಕೊನೆ ಕಾಣಿಸಬೇಕಾಗಿ ವಿನಂತಿ ಮಾಡಿ. ರಾಘವೇಂದ್ರ ಅವರೇ, ಹಾಗಾದ್ರೆ ಕಡೆಯದಾಗಿ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಕಾರ್ಯಕ್ರಮ ಸರ್, ಈಗ ನಾವು ಧನ್ಯವಾದಗಳನ್ನ ಅವ್ರು ಹೇಳಿದ್ರು ಫಸ್ಟೇ. ನಾನು ಸ್ಪಂದನ ಟಿವಿಗೆ ನಾನು ಚಿರಋಣಿ. ಯಾಕೆಂದ್ರೆ ಲಾಸ್ಟ್ ಟೈಮ್ ಕೂಡ, ಹೋದ ವರ್ಷ ಕೂಡ ನ್ಯಾಯಯುತವಾದ ಹೋರಾಟಕ್ಕೆ, ನಮ್ಮ ನ್ಯಾಯಯುತವಾದ ಬೇಡಿಕೆಗೆ ತುಂಬಾ ಸ್ಪಂದನೆ ಕೊಟ್ಟಿದ್ದೀರಿ. ನೀವು ತುಂಬಾ ಸ್ಪಂದನೆ ಕೊಟ್ಟಿದ್ದೀರಿ. ನಮ್ಮ ಆಲ್ಮೋಸ್ಟ್ ನಮ್ಮ ಉಡುಪಿಯ ಮಾಧ್ಯಮಗಳು ನಮಗೆ ನಮ್ಮ ಅವತ್ತು ಈ 2013ರಿಂದಲೂ ನಮಗೆ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಅವ್ರು ಎಲ್ರಿಗೂ ನಾನು ನಿಮ್ಮ ಸ್ಪಂದನ ವಾಹಿನಿಯ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತು ಈಗ ನಮಗೆ ನೀತಿ ಸಂಹಿತೆನ ಇಟ್ಟುಕೊಂಡು ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ನಾವು ಯಾವುದೇ ರಾಜಕೀಯ ಪಕ್ಷದ ಪ್ರಚಾರ ಮಾಡ್ತಾ ಇಲ್ಲ, ಯಾವುದೇ ರಾಜಕೀಯಕ್ಕೆ ಸೇರ್ತಾ ಇಲ್ಲ. ನಾವು ನಮ್ಮ ಹೊಟ್ಟೆಗೆ ಅನ್ನ ಇಲ್ಲ, ನಮ್ಮ ಹೊಟ್ಟೆಗೆ ನಾವು ಬೆವರು ಸುರಿಸಿ ದುಡಿಲಿಕ್ಕೆ, ನಾವು ದುಡ್ದು ಅನ್ನ ತಿನ್ನಲಿಕ್ಕೆ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನೀವು ಅವಕಾಶ ಮಾಡಿ ಕೊಡಲೇಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆಗುವ ಪರಿಣಾಮಗಳಿಗೆ ನೀವೇ ಜವಾಬ್ದಾರರಾಗ್ತೀರಿ. ಓಕೆ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಮಾತಾಡೋದಕ್ಕೆ ಧನ್ಯವಾದ. ವೀಕ್ಷಕರ, ನೀವು ಕಾರ್ಯಕ್ರಮವನ್ನ ನೋಡಿದ್ದೀರಿ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗೆ ಉಳಿದಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿ ಹೇಳುವ ಪ್ರಕಾರ ಕಾನೂನು ವ್ಯವಸ್ಥೆ ತುಂಬಾ ಕಷ್ಟವಾಗಿದೆ, ಕಾನೂನನ್ನ ಮೀರಿ ನಾವು ಹೋಗ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮರಳು ಮಾಫಿಯಾ ಕೂಡ ಆಗ್ತಾ ಇದೆ. GPS ಅನ್ನ ಅಳವಡಿಸೋದ್ರಿಂದ ಮರಳನ್ನ ಏನ್ ತೆಗಿತಾರೆ ಲಾರಿ ಮಾಲಕರಿದ್ದಾರೆ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪ್ರತಿದಿನವೂ ಕೂಡ, ಪ್ರತಿ ವರ್ಷವೂ ಕೂಡ ಕಾಂಟ್ರಾಕ್ಟರ್ ಚೇಂಜ್ ಆದ ಹಾಗೆ ಒಂದು ಸಲ T4U ಬಂತು, ಇನ್ನೊಂದ್ಸಲ ಬೇರೆ ರೀತಿ ಬಂತು. ಹೀಗಾಗಿ ಅವರ ಮೇಲೆ ಒತ್ತಡವನ್ನ ಹೇರ್ತಿರುವಂಥದ್ದು. ಇನ್ನೊಂದು ಕಡೆ ಮರಳು ಏನ್ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಇದು ಕ್ಯಾಬಿನೆಟ್ ವರೆಗೂ ಕೂಡ ವಿಷಯ ಹೋಗಬೇಕಾದಂತಹ, ಚರ್ಚಿಸಬೇಕಾದಂತಹ ವಿಷಯ. ಹಾಗಾದ್ರೆ ಅಧಿಕಾರಿಗಳಿಗೆ ಈಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಕರಾವಳಿಗರಿಗೆ ಎಲ್ಲರ ಜೀವನ ಅಸ್ತವ್ಯಸ್ತವಾಗಿದೆ. ಮರಳು ಸಮಸ್ಯೆ ಸಾಧಾರಣ 5 ವರ್ಷದಿಂದ ಕಾಡ್ತಾ ಇದೆ. ಹಾಗಾದ್ರೆ ಇದಕ್ಕೆ ಮುಕ್ತಿ ಯಾವಾಗ? ಜನರು ಕೂಡ ಭುಗಿಲೇಳುವ ಮುಂಚೆ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇವರಿಗೆ ನ್ಯಾಯವನ್ನ ಕೊಟ್ರೆ ಸಂಪೂರ್ಣವಾದಂತಹ ಬೆಂಬಲ ಕರಾವಳಿಗರಿಗೆ ಸರ್ಕಾರದಿಂದ ಸಿಗ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.